ಹರೇ ಕೃಷ್ಣ. ಅಧ್ಯಾಯ 4 ಜ್ಞಾನ ಯೋಗ ದಿವ್ಯ ಜ್ಞಾನ. ಇದನ್ನು ಪ್ರಾರಂಭ ಮಾಡುವ ಮೊದಲು ಪ್ರಾರ್ಥನೆಯನ್ನು ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಭಗವದ್ಗೀತೆ ತಿಳಿಯುವ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಅಧ್ಯಾಯ 4 ಜ್ಞಾನ ಯೋಗ ದಿವ್ಯ ಜ್ಞಾನ. ನಿನ್ನೆ ಅಧ್ಯಾಯದಲ್ಲಿ ನಾವು ಏನು ತಿಳಿದುಕೊಂಡ್ವಿ ಅಂತ ಹ್ಯಾಂಡ್ ರೈಸ್ ಮಾಡಿ ಹೇಳ್ಬೋದು. ಚಾಟ್ ಬಾಕ್ಸ್ ಅಲ್ಲಿ ಕೂಡ ಹಾಕ್ಬೋದು. ಜೂಮ್ ಚಾಟ್ ಅಲ್ಲಿ ನಿಮ್ಮ ಉತ್ತರವನ್ನು ನೀಡಬಹುದು. ಹರೇ ಕೃಷ್ಣ. ನಿನ್ನೆ ಅಧ್ಯಾಯದಲ್ಲಿ ನಾವು ಏನ್ ತಿಳಿದುಕೊಂಡ್ವಿ, ಯಾರಾದ್ರೂ ಹೇಳ್ಬೋದಾ? ಹ್ಯಾಂಡ್ ರೈಸ್ ಮಾಡಿ ಹೇಳೋರು. ಹರೇ ಕೃಷ್ಣ. ನಿನ್ನೆ ಅಧ್ಯಾಯದಲ್ಲಿ ನಾವು ಏನ್ ತಿಳಿದುಕೊಂಡ್ವಿ? ಕರ್ಮಯೋಗದ ಬಗ್ಗೆ. ಎಸ್, ನೇತ್ರಾವತಿ ಅವರು ಹೇಳ್ತಾ ಇದ್ದಾರೆ ಅಂಬರೀಷ್ ರಾಜನ ಭಕ್ತಿ. ಅಂಬರೀಷ್ ರಾಜ ಯಾವ ರೀತಿಯಾಗಿ ತನ್ನ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ತಾನೆ ಅಂತ ಹೇಳಿ. ವೆರಿ ಗುಡ್. ಮತ್ತೆ ಶೈಲೇಶ್ ಅವರು ಹೇಳುವಂಥದ್ದು ಕೂಡ ಇಂದ್ರಿಯಗಳ ಬಗ್ಗೆ ತಿಳಿದೆವು ಅಂತ ಹೇಳಿ. ರಾಣಿ ಆಚಲ್ಕರ್ ಅವರು ಹೇಳುವಂಥದ್ದು ಕಾರ್ಯಕ್ಕೆ ತಕ್ಕಂತೆ ಕರ್ಮ ಮಾಡೋದು. ಓಕೆ. ಪ್ರಜ್ವಲ್ ಹೇಳುವಂಥದ್ದು ನಿನ್ನ ಕರ್ಮ ಕೆಲಸ ಮಾಡು, ಫಲದ ಬಗ್ಗೆ ಚಿಂತಿಸದಿರು. ವೆರಿ ಗುಡ್. ಎಸ್. ನೇತ್ರಾವತಿ ಅವರು ಹೇಳುವಂಥದ್ದು ಕಲಿಯುಗದಲ್ಲಿ ಸಂಕೀರ್ತನ ಯಜ್ಞ. ವೆರಿ ಗುಡ್. ಓಕೆ, ಇವತ್ತಿನ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ಸೊ ಅಧ್ಯಾಯ 4 ಅವಲೋಕನ. ದಿವ್ಯ ಜ್ಞಾನದ ವಂಶ ಪರಂಪರಾ 1ರಿಂದ ಮೊದಲನೇ ಶ್ಲೋಕದಿಂದ 4ನೇ ಶ್ಲೋಕದಲ್ಲಿ ನೀವು ನೋಡ್ಬೋದು. ಭಗವಂತನ ಅವತಾರದ ಸ್ವರೂಪ 5ರಿಂದ 10ನೇ ಶ್ಲೋಕದಲ್ಲಿ. ನಾಗೇಶ್ ಅವರು ಹೇಳಿರುವಂಥದ್ದು ಕರ್ಮ ಮಾಡಿ ಅದರ ಫಲ ಅಪೇಕ್ಷೆ ಮಾಡದೇ ಇರೋದು. ವೆರಿ ಗುಡ್. ಎಸ್. ದಿವ್ಯ ಜ್ಞಾನದ ವಂಶ ಪರಂಪರಾ, ಇದನ್ನು ನೀವು 1ರಿಂದ ಮೊದಲನೇ ಶ್ಲೋಕದಿಂದ 4ನೇ ಶ್ಲೋಕದಲ್ಲಿ ನೋಡ್ತೀರಿ. ಭಗವಂತನ ಅವತಾರದ ಸ್ವರೂಪ 5ರಿಂದ 10ನೇ ಶ್ಲೋಕದಲ್ಲಿ. ಕೃಷ್ಣ ಎಲ್ಲಾ ಮಾರ್ಗಗಳ ಸೃಷ್ಟಿಕರ್ತ ಮತ್ತು ಪರಾಕಾಷ್ಠೆ. ಜ್ಞಾನದ ವೇದಿಕೆಯಲ್ಲಿ ಕರ್ಮವನ್ನು ಅರ್ಥ ಮಾಡಿಕೊಳ್ಳುವುದು, ಯಜ್ಞದ ಮೂಲಕ ಜ್ಞಾನವನ್ನು ಪಡೆಯುವುದು, ಯಜ್ಞವನ್ನು ಸಾಧಿಸುವ ವಿಧಾನ, ಫಲಿತಾಂಶಗಳು ಮತ್ತು ಮಹಿಮೆಗಳು. ಇದನ್ನು ನೀವು 34ನೇ ಶ್ಲೋಕದಿಂದ 42ನೇ ಶ್ಲೋಕದಲ್ಲಿ ನೋಡಲಿದ್ದೀರಿ. ಮತ್ತು ಕೃಷ್ಣ ಎಲ್ಲಾ ಮಾರ್ಗಗಳ ಸೃಷ್ಟಿಕರ್ತ ಮತ್ತು ಪರಾಕಾಷ್ಠೆ, ಇದನ್ನು 11ರಿಂದ 15ನೇ ಶ್ಲೋಕದಲ್ಲಿ ನೋಡ್ಬೋದು. ಜ್ಞಾನದ ವೇದಿಕೆಯಲ್ಲಿ ಕರ್ಮವನ್ನು ಅರ್ಥ ಮಾಡಿಕೊಳ್ಳುವುದು 16ರಿಂದ 24ನೇ ಶ್ಲೋಕದಲ್ಲಿ. ಯಜ್ಞದ ಮೂಲಕ ಜ್ಞಾನವನ್ನು ಪಡೆಯುವುದು. ನಿಮಿಷ. ಯಜ್ಞವನ್ನು ಸಾಧಿಸುವ ವಿಧಾನ, ಫಲಿತಾಂಶಗಳು ಮತ್ತು ಮಹಿಮೆಗಳು 34ರಿಂದ 42ನೇ ಶ್ಲೋಕದಲ್ಲಿ. ಓಕೆ. ಇನ್ನು ಕೂಡ ನಾಗೇಶ್ ಭಟ್ ಅವರು ಹೇಳಿರುವಂಥದ್ದು ಭಜನೆ ಪ್ರಾರ್ಥನೆ ಬಗ್ಗೆ. ನಂತರ ಶೈಲೇಶ್ ಅವರು ಹೇಳುವಂಥದ್ದು ಬೆಂಕಿಗೆ ಹೊಗೆಯಾಗಿ, ಕನ್ನಡಿಗೆ ಧೂಳಾಗಿ, ಭ್ರೂಣಕ್ಕೆ ಗರ್ಭವಾಗಿ, ಕಾಮದ 3 ಭಾಗಗಳನ್ನು. ಓಕೆ.
ಭಗವಂತನಿಗೆ ಕನೆಕ್ಟ್ ಮಾಡಿ ಕರ್ಮ ಮಾಡಬೇಕು. ವೆರಿ ಗುಡ್. ಧನ್ಯವಾದಗಳು ಎಲ್ಲರಿಗೂ ಕೂಡ. ಈಗ ಭಗವದ್ಗೀತಾ ಯಥಾರೂಪ ಅಂತ ಹೇಳಿ ಪ್ರಭುಪಾದರು ಹೇಳಿದ್ದಾರೆ. ಭಗವದ್ಗೀತಾ ಆಸ್ ಇಟ್ ಈಸ್ ಅಂತ ಹೇಳಿ. ಯಾಕೆ ಅಂತ ಯಾರಾದ್ರೂ ಹೇಳ್ಬೋದಾ? ಭಗವದ್ಗೀತಾ ಆಸ್ ಇಟ್ ಈಸ್ ಅಂತ ಪ್ರಭುಪಾದರು ಯಾಕೆ ಮೆನ್ಷನ್ ಮಾಡ್ತಾರೆ? ಹರೇ ಕೃಷ್ಣ. ಓಕೆ, ಓಪನ್ ಅನ್ಮ್ಯೂಟ್ ಮಾಡ್ತೇನೆ, ಹೇಳ್ಬೋದು ಉತ್ತರ ಗೊತ್ತಿರುವವರು. ಎಸ್, ಹಾವೇಲಿ ಅವರು. ಹೇಳಿ ಹೇಳಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಆಸ್ ಇಟ್ ಈಸ್ ಎಲ್ಲರೂ ಅವರವರಿಗೆ ತಿಳಿದ ಹಾಗೆ ಅದನ್ನು ವಿಶ್ಲೇಷಣೆ ಮಾಡೋದ್ರಿಂದ ಭಗವದ್ಗೀತಾ ಯಥಾರೂಪ ಹೇಳಿ ಮಾಡ್ಕೊಂಡಿದ್ದಾರೆ. ಆಸ್ ಇಟ್ ಈಸ್ ಇದ್ದ ಹಾಗೆ ಭಗವಂತ ಹೇಗೆ ಉಪದೇಶ ಮಾಡಿದಾನೆ ಅದೇ ತರ ನಮ್ಮ ಎಂತ ಹೇಳುದಪ್ಪ ಅದಕ್ಕೆ, ನಮ್ಮ ಕಲ್ಪನೆಯಲ್ಲಿ ಇದ್ದದ್ದನ್ನು ಹೇಳದೆ ಭಗವಂತ ಹೇಳಿದ ಹಾಗೆ ಹೇಳುದಕ್ಕೆ ಯಥಾರೂಪ ಹೇಳುದು. ವೆರಿ ಗುಡ್ ಮಾತಾಜಿ, ಸರಿಯಾಗಿ ಹೇಳಿದ್ರಿ. ಎಸ್, ನಾವು ಇವಾಗ ಅದನ್ನು ವಿವರವಾಗಿ ನೋಡೋಣ. ಈಗ ಯಥಾರೂಪ ಭಗವಂತನ ವಾಣಿ. ಎಸ್, ನಾಗೇಶ್ ಭಟ್ ಅವರು ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ಹರೇ ಕೃಷ್ಣ. ಓಕೆ, ಉತ್ತರ ಸಿಕ್ಕಿತ್ತು. ಇನ್ನು ಮುಂದಿನ ಪ್ರಶ್ನೆಗೆ ನೀವು ಉತ್ತರಿಸಬಹುದು. ಓಕೆ, ಭಗವದ್ಗೀತಾ ಆಸ್ ಇಟ್ ಈಸ್ ಅಂತ ಹೇಳಿದ್ರೆ ಕೃಷ್ಣ ಹೇಗೆ ಹೇಳಿದಾನೆ ಹಾಗೆ, ಏನು ಚೇಂಜಸ್ ಮಾಡಿಲ್ಲ ಪ್ರಭುಪಾದರು. ಅದಕ್ಕೆ ಇಲ್ಲಿ ಆಸ್ ಇಟ್ ಈಸ್ ಯಥಾರೂಪ ಅಂತ ಮೆನ್ಷನ್ ಮಾಡಿದ್ದಾರೆ. ಈಗ ನಿಮ್ಗೆ ಮಾರ್ಕೆಟ್ ಅಲ್ಲಿ ತುಂಬಾ ಪುಸ್ತಕಗಳು ಸಿಗ್ತವೆ, ಆದ್ರೆ ಅದರಲ್ಲಿ ಭಗವಂತ ಹೇಳಿದಾಗೆ ಇರೋದಿಲ್ಲ. ಅದು ಎಲ್ಲ ಅವರವರ ಅಭಿಪ್ರಾಯವನ್ನು ನೀಡಿದ್ದಾರೆ. ಇಲ್ಲಿ ಪ್ರಭುಪಾದರು ಹೇಳ್ತಾರೆ ಅವರವರ ಅಭಿಪ್ರಾಯ ನೀಡೋದಂತ ಹೇಳಿದ್ರೆ ಅವರಲ್ಲಿ ಜನರಲ್ಲಿ 4 ದೋಷಗಳಿರ್ತವೆ ಅಂತ ಹೇಳಿದ್ರೆ: ತಪ್ಪು ಮಾಡುವಿಕೆ, ಮೋಸ ಮಾಡುವುದು, ಭ್ರಮೆಗೆ ಒಳಗಾಗುವುದು, ಇಂದ್ರಿಯಗಳು ಅಪರಿಪೂರ್ಣ. ಆದ್ರೆ ಇಲ್ಲಿ ಪ್ರಭುಪಾದರ ಭಗವದ್ಗೀತಾ ಆಸ್ ಇಟ್ ಈಸ್ ಇದು ಅಪೌರುಷೇಯ ಧರ್ಮ ಗ್ರಂಥ ಅಂತ ಹೇಳಿದ್ರೆ ಇದು ಭಗವಂತನ ವಾಣಿ. ಇದು ಭಗವಂತನ ಆ ಒಂದು ದಿವ್ಯವಾದ ಬಾಯಿಂದ ಹೇಳಿರುವಂಥದ್ದು. ಹಾಗಾಗಿ ಇದನ್ನು ಆಸ್ ಇಟ್ ಈಸ್ ಅಂತ ಹೇಳಲಾಗ್ತದೆ. ಮಾರುಕಟ್ಟೆಯಲ್ಲಿ ಲಭ್ಯವಿರುವ 100 ಗೀತಾ ಆವೃತ್ತಿಗೆ ನಿಮ್ಮ ಪ್ರಕಾರ ಸೂಕ್ತವಾದ ಗೀತೆ ಯಾವುದು? ಮಾರುಕಟ್ಟೆಯಲ್ಲಿ ಲಭ್ಯವಿರುವ 100 ಗೀತಾ ಆವೃತ್ತಿಗೆ ಇದನ್ನು ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು, ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು. ಈಗ 100 ಭಗವದ್ಗೀತೆ ಪುಸ್ತಕ ಇರುತ್ತೆ. ನಿಮ್ಮ ಪ್ರಕಾರ ಸೂಕ್ತವಾದ ಗೀತೆ ಯಾವುದು? ಹರೇ ಕೃಷ್ಣ. ಚೈತನ್ಯ ಅವರು ಭಗವದ್ಗೀತಾ ಆಸ್ ಇಟ್ ಈಸ್ ಅಂತ ಹೇಳಿದ್ದಾರೆ. ಓಕೆ, ವೆರಿ ಗುಡ್. ಇದನ್ನು ನೋಡೋಣ ಇವಾಗ. ಭಗವದ್ಗೀತೆಯ ಇತಿಹಾಸ. ಶಿಲ ಪ್ರಭುಪಾದ ಕಿ ಜೈ. ಶ್ರೀ ಹರೇ ಕೃಷ್ಣ. ಒಂದು ನಿಮಿಷ. ಓಕೆ, ಇವರು ಅಶ್ವಿನಿ ಅವರು ಹೇಳಿರುವಂಥದ್ದು ಥ್ರೂ ಗುರು ಪರಂಪರೆ. ವೆರಿ ಗುಡ್. ನಾಗೇಶ್ ಭಟ್ ಅವರು ಮತ್ತೆ ಹಾಕಿರುವಂತ ಭಗವದ್ಗೀತೆ ಶಿಲ ಪ್ರಭುಪಾದರು ರಚಿಸಿದ ಗೀತೆ. ಓಕೆ, ವಿ ಡೋಂಟ್ ಹ್ಯಾವ್ ಮಚ್ ನಾಲೆಜ್ ಅಬೌಟ್ ಗೀತಾ. ಹಾವೇಲಿ ಅವರು ಹೇಳಿರುವಂತ. ಓಕೆ, ಇವಾಗ ನೋಡೋಣ. ನಾವು 18 ದಿವಸದಲ್ಲಿ ನೀವು ತಿಳಿತೀರಿ ಗೀತಾದ ಬಗ್ಗೆ. ಭಗವದ್ಗೀತೆಯ ಇತಿಹಾಸ. ಶ್ರೀ ಭಗವಾನುವಾಚ. ಶ್ರೀ ಭಗವಾನುವಾಚ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಅಬ್ರವೀತ್. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಹೇಳಿದನು, ನಾಶವಿಲ್ಲದ ಈ ಯೋಗ ವಿಜ್ಞಾನವನ್ನು ನಾನು ವಿವಸ್ವಾನೆಂದರೆ ಸೂರ್ಯನಿಗೆ ಹೇಳಿದೆನು. ವಿವಸ್ವಾನನು ಅದನ್ನು ಮಾನವ ಕುಲದ ತಂದೆಯಾದ ಮನುವಿಗೆ ಹೇಳಿದನು. ಮನುವು ಇಕ್ಷ್ವಾಕುವಿಗೆ ಹೇಳಿದನು. ಸೊ ಇದು ಪರಂಪರಾಗತವಾಗಿ ಹೇಳಲ್ಪಟ್ಟಿದೆ. ಈಗ ಮೊದಲಿಗೆ ಯಾರಿಗೆ ಹೇಳುವಂಥದ್ದು? ಕೃಷ್ಣ
ವಿವಸ್ವಾನನಿಗೆ ಹೇಳುವಂಥದ್ದು, ಸೂರ್ಯದೇವನಿಗೆ ಹೇಳುವಂಥದ್ದು. ಬ್ರಹ್ಮ ಸಂಹಿತೆಯಲ್ಲಿ ಹೇಳಲಾಗ್ತದೆ, ಎಚ್ಚಕ್ಷುರೇಶ ಸವಿತಾ ಸಕಲಾಗ್ರಹಾಣಾಂ ರಾಜ ಸಮಸ್ತ ಸುರಮೂರ್ತಿರಶೇಷ ತೇಜಾಹ ಯಸ್ಯಾಜ್ಞೆಯ ಭ್ರಮತಿ ಸಂವ್ರತ ಕಾಲಚಕ್ರೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಬ್ರಹ್ಮದೇವನು ಹೇಳುವಂಥದ್ದು, ದೇವೋತ್ತಮ ಪರಮಪುರುಷನಾದ ಗೋವಿಂದನನ್ನು, ಕೃಷ್ಣನನ್ನು ನಾನು ಪೂಜಿಸ ಬಯಸುತ್ತೇನೆ. ಅವನು ಆದಿಪುರುಷ, ಎಲ್ಲ ಗ್ರಹಗಳ ರಾಜನಾದ ಸೂರ್ಯನು ಅವನ ಆಜ್ಞೆಯಂತೆ ಅಗಾಧ ಶಕ್ತಿಯನ್ನು, ಶಾಖವನ್ನು ಪಡೆದಿರ್ತಾನೆ. ಸೂರ್ಯನು ಭಗವಂತನ ಕಣ್ಣಿನ ಪ್ರತಿನಿಧಿ. ಆತನ ಆಜ್ಞೆಯಂತೆ ಸೂರ್ಯನು ತನ್ನ ಪದದಲ್ಲಿ ಚಲಿಸುತ್ತಾನೆ. ಇಲ್ಲಿ ಸೂರ್ಯನು ತನ್ನ ಪದದಲ್ಲಿ ಚಲಿಸೋದಕ್ಕೆ ಭಗವಂತನ ಆಜ್ಞಾನುಸಾರವಾಗಿ ಚಲಿಸುವಂಥದ್ದು. ಇದನ್ನು ನಾವು ಇಲ್ಲಿ ತಿಳಿಬೇಕು. ಸೊ ಅಂತ ಸೂರ್ಯನಿಗೆ ಮೊದಲಿಗೆ ಭಗವಂತ ಹೇಳುವಂಥದ್ದು ಈ ಒಂದು ಭಗವದ್ಗೀತೆ ಜ್ಞಾನವನ್ನು ನೀಡುವಂಥದ್ದು. ನಂತರ ವಿವಸ್ವಾನ್ ಅಂದ್ರೆ ಸೂರ್ಯದೇವ, ವಿವಸ್ವಾನನು ಯಾರಿಗೆ ಹೇಳ್ತಾನೆ? ಮಾನವ ಕುಲದ ತಂದೆಯಾದ ಮನುವಿಗೆ ಹೇಳ್ತಾನೆ. ಮನುವು ಇಕ್ಷ್ವಾಕು ರಾಜನಿಗೆ ಹೇಳುವಂಥದ್ದು. ಮುಂದೆ ಅದು ಕಂಟಿನ್ಯೂ ಆಗಿ ನಿಮಿಷ. ಏವಂ ಪರಂಪರಾ ಪ್ರಾಪ್ತ ಮಿಮಂ ರಾಜರ್ಷಯೋ ವಿದುಃ ಸಕಾಲನೇಹ ಮಹತಾ ಯೋಗೋ ನಷ್ಟ ಪರಂತಪ. ಈ ಉತ್ತಮೋತ್ತಮ ವಿಜ್ಞಾನವು ಗುರು ಪರಂಪರೆಯಲ್ಲಿ ಬಂದಿತು. ರಾಜರ್ಷಿಗಳು ಅದನ್ನು ಗ್ರಹಿಸಿದರು. ಆದರೆ ಕಾಲಕ್ರಮದಲ್ಲಿ ಈ ಪರಂಪರೆಯು ಛೇದವಾಯಿತು. ಆದುದರಿಂದ ಈ ವಿಜ್ಞಾನವು ನಷ್ಟವಾಗುವಂತೆ ಕಾಣುತ್ತದೆ. ಸೊ ಇಲ್ಲಿ ಇದು ಗುರು ಪರಂಪರೆಯಲ್ಲಿ ಈ ರೀತಿಯಾಗಿ ರಾಜರಿಗೆ ಉಪದೇಶಿಸಲ್ಪಡುತ್ತೆ. ಆದ್ರೆ ಮಧ್ಯದಲ್ಲಿ ಅದು ಕಟ್ಟಾಗುತ್ತೆ. ಹಾಗಾಗಿ 5000 ವರ್ಷಗಳ ಹಿಂದೆ ಭಗವಂತ ಅರ್ಜುನನಿಗೆ ಹೇಳುವಂಥದ್ದು. ಇಲ್ಲಿ ರಾಜರ್ಷಿಗಳು ಅಂತ ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಹಿಂದೆ ಈಗ ಪರೀಕ್ಷಿತ ಮಹಾರಾಜ, ಯುಧಿಷ್ಠಿರ ಮಹಾರಾಜ, ಪ್ರಹ್ಲಾದ ಮಹಾರಾಜ, ಧ್ರುವ ಮಹಾರಾಜ ಇವರೆಲ್ಲರೂ ಕೂಡ ಹೇಗೆ, ಅಂಬರೀಷ್ ಮಹಾರಾಜ ಇವರೆಲ್ಲರೂ ಕೂಡ ಭಗವದ್ಗೀತೆಯಲ್ಲಿ ಹೇಗೆ ಹೇಳಿದ್ದಾನೆ ಅದೇ ರೀತಿ ಅವರು ಆ ಒಂದು ರಾಜ್ಯವನ್ನು ನೋಡಿಕೊಳ್ತಾ ಇದ್ರು. ಹಾಗಾಗಿ ಅವರನ್ನು ರಾಜರ್ಷಿಗಳು ಅಂತ ಹೇಳಲಾಗ್ತದೆ. ಸೊ ಅವರು ಈ ರೀತಿಯಾಗಿ ಈ ಒಂದು ಭಗವದ್ಗೀತೆ ವಿಜ್ಞಾನವನ್ನು ಈ ರೀತಿಯಾಗಿ ಗುರು ಪರಂಪರೆಯಲ್ಲಿ ಇದನ್ನು ಒಬ್ಬರಿಂದ ಒಬ್ಬರಿಗೆ ಅದನ್ನು ಉಪದೇಶಿಸಲ್ಪಡುತ್ತೆ. ಆದ್ರೆ ಮಧ್ಯದಲ್ಲಿ ಅದು ಸ್ಟಾಪ್ ಆಗುತ್ತೆ. ಸ್ಟಾಪ್ ಆದ ನಂತರ ಈ 5000 ವರ್ಷಗಳ ಹಿಂದೆ ಭಗವಂತ ಅರ್ಜುನನಿಗೆ ಹೇಳುವಂಥದ್ದು. ನಿಷ್ಠಾವಂತ ಗುರುವನ್ನು ನೀವು ಹೇಗೆ ಗುರುತಿಸುತ್ತೀರಿ? ಅದನ್ನು ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು, ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು. ನಿಷ್ಠಾವಂತ ಗುರುವನ್ನು ನೀವು ಹೇಗೆ ಗುರುತಿಸ್ತೀರಿ? ಈಗ ಒಬ್ಬರಿಂದ ಒಬ್ಬರಿಗೆ ಉಪದೇಶಿಸಲ್ಪಡುತ್ತೆ ಭಗವದ್ಗೀತೆ ಜ್ಞಾನವನ್ನು, ಅಲ್ವಾ? ಸೊ ಗುರು ಅಂದ್ರೆ ಅವರನ್ನು ಹೇಗೆ ಗುರುತಿಸುವಂಥದ್ದು? ಅಧಿಕೃತ ಬೋನಫೈಡ್ ಆಚಾರ್ಯರು ಅಂತ ಹೇಳಿದ್ರೆ ಹರೇ ಕೃಷ್ಣ. ನಿಮ್ಮ ಪ್ರಕಾರ ಗುರು ಅಂತ ಹೇಳಿದ್ರೆ ಹೇಗೆ, ನಿಷ್ಠಾವಂತ ಗುರು ಅಂತ ಹೇಳಿದ್ರೆ ನೀವು ಹೇಗೆ ಗುರುತಿಸುವಂಥದ್ದು? ಒಬ್ಬರಿಗೆ ಹೃದಯದಿಂದ ಬೋಧಿಸುವುದು ಶೈಲೇಶ್ ಅವರು ಹೇಳ್ತಾ ಇದ್ದಾರೆ. ಇನ್ನು ವಿಮಿ ಮುತಾಲಿಕ್ ಅವರು ಹೇಳುವಂಥದ್ದು ಶೇರ್ಸ್ ನಾಲೆಜ್ ಫ್ರೀಲಿ. ಪ್ರಜ್ವಲ್ ಹೇಳುವಂಥದ್ದು ದೇವರ ದಾರಿಯನ್ನು ತೋರಿಸುವವರನ್ನು ಗುರು ಎಂದು ಕರೆಯಬಹುದು. ಓಕೆ. ನಾಗೇಶ್ ಅವರು ಹೇಳುವಂಥದ್ದು ಬದುಕಿನ ನಾವಿಕನಾಗಿ. ನೇತ್ರಾವತಿಯವರು ಹೇಳುವಂಥದ್ದು ಶಿಷ್ಯನ ಅಜ್ಞಾನ ಹೋಗಲಾಡಿಸುವರು. ಓಕೆ. ನಾವೀಗ ಗುರು ಪರಂಪರೆಯ ಬಗ್ಗೆ ತಿಳಿದುಕೊಳ್ಳೋಣ. ಹೂ ಕರೆಕ್ಟ್ಸ್ ದ ಮಿಸ್ಟೇಕ್ ಅಂಡ್ ಶೋ ದ ವೇ ಆಫ್ ಲೈಫ್. ಕವಿತಾ ಅವರು ಹಾಕಿದ್ದಾರೆ. ವೆರಿ ಗುಡ್, ಧನ್ಯವಾದಗಳು ಎಲ್ಲರಿಗೂ ಕೂಡ. ಓಕೆ,
ಆಡಂಬರದಿಂದ ಇರುವುದಿಲ್ಲ ಅಂತ ಹೇಳಿ ಸುಮಿತ್ರಮ್ಮ ಅವರು ಹಾಕಿದ್ದಾರೆ. ಸಂಪ್ರದಾಯ ವಿಹೀನ ಹಿ ಮಂತ್ರಸ್ತೆ ನಿಷ್ಫಲ ಮತಾತಃ ಕಲೌ ಭವಿಷ್ಯಂತಿ ಚತ್ವರಃ ಸಂಪ್ರದಾಯಿನಃ ಶ್ರೀ ಬ್ರಹ್ಮ ರುದ್ರ ಸನಕ ವೈಷ್ಣವಾಕ್ಷಿತಿ ಪಾವನಃ ಚತ್ವರಸ್ತೆ ಕಲೌ ಭವ್ಯ ಹೈ ಉತ್ಕಲೆ ಪುರುಷೋತ್ತಮಃ ಪುರುಷೋತ್ತಮತಃ. ಓಕೆ. ಗುರು ಪರಂಪರೆಯ ಮೂಲಕ ಸ್ವೀಕರಿಸದ ಯಾವುದೇ ಮಂತ್ರವು ಫಲವನ್ನು ನೀಡುವುದಿಲ್ಲ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಕಲಿಯುಗದಲ್ಲಿ 4 ದಿವ್ಯ ವ್ಯಕ್ತಿಗಳು ಲಕ್ಷ್ಮಿ ಅಥವಾ ಶ್ರೀ, ಬ್ರಹ್ಮ, ರುದ್ರ ಮತ್ತು ಸನಕ ಋಷಿ ಗುರು ಪರಂಪರೆಯನ್ನು ಸ್ಥಾಪಿಸಲು ಆವಿರ್ಭಾವಿಸುತ್ತಾರೆ ಮತ್ತು ಇವರನ್ನು ಅನುಸರಿಸುವ ಕಲಿಯುಗದ ಆಚಾರ್ಯರು ಒರಿಸ್ಸಾದ ಪವಿತ್ರಧಾಮ ಪುರುಷೋತ್ತಮ. ಓಕೆ, ಲಾಸ್ಟ್ ಲೈನ್ ಕಾಣಿಸ್ತಾ ಇಲ್ಲ. ಓಕೆ, ಜಯಶ್ರೀ ಅವರು ಹಾಕಿರುವಂತದ್ದು ಏನು ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಆಧ್ಯಾತ್ಮಿಕ ಗುರಿಯನ್ನು ತೋರಿಸುವವರು. ಎಸ್, ಗುರುಗಳು ಅಂತ ಹೇಳಿದ್ರೆ. ಈಗ ಇಲ್ಲಿ ನಾವು 4 ಪರಂಪರೆಯನ್ನು ನೋಡ್ತೇವೆ. ಈ 4 ಪರಂಪರೆಯಲ್ಲಿ ಭಗವದ್ಗೀತಾ ಪುಸ್ತಕ ಇದ್ರೆ ಅದನ್ನು ನೀವು ಖರೀದಿಸಬಹುದು, ಇಲ್ಲದಿದ್ರೆ ಅದು ಖರೀದಿಸಿದ್ರೆ ಪ್ರಯೋಜನ ಇಲ್ಲ. ಇಲ್ಲಿ ಹೇಳಿದ್ದಾರೆ ನೋಡಿ, ಗುರು ಪರಂಪರೆಯ ಮೂಲಕ ಸ್ವೀಕರಿಸದ ಯಾವುದೇ ಮಂತ್ರವು ಫಲವನ್ನು ನೀಡುವುದಿಲ್ಲ. ಈ 4 ಪರಂಪರೆಯಲ್ಲಿ ಯಾವುದೆಲ್ಲ ಅಂತ ಹೇಳಿದ್ರೆ, ಕೃಷ್ಣನಿಂದ ಬ್ರಹ್ಮನಿಗೆ, ಹಾಗೆ ಕೃಷ್ಣನಿಂದ ಲಕ್ಷ್ಮೀಜಿಗೆ ಮತ್ತು ಕೃಷ್ಣನಿಂದ ಶಿವನಿಗೆ, ಕೃಷ್ಣನಿಂದ 4 ಕುಮಾರರಿಗೆ, ಈ ರೀತಿಯಾಗಿ ಪರಂಪರೆಯಲ್ಲಿ ನೋಡ್ಬೋದು. ಹಾಗೆ ಬ್ರಹ್ಮನಿಂದ ಮಧ್ವಾಚಾರ್ಯರಿಗೆ, ಲಕ್ಷ್ಮಿಯಿಂದ ರಾಮಾನುಜಾಚಾರ್ಯರು ಮತ್ತು ಶಿವನಿಂದ ವಿಷ್ಣು ಸ್ವಾಮಿ, 4 ಕುಮಾರರಿಂದ ನಿಂಬಾರ್ಕಾಚಾರ್ಯರು. ಈ ರೀತಿಯಾಗಿ 4 ಪರಂಪರೆ ಇದೆ. ಇದರಲ್ಲಿ ಇಸ್ಕಾನ್ನವರು ಬ್ರಹ್ಮ ಪರಂಪರೆಯಲ್ಲಿ ಬರುವಂತದ್ದು. ಬ್ರಹ್ಮನಿಂದ ಅಂದ್ರೆ ಹೇಳಿದ್ರೆ ಮಧ್ವಾಚಾರ್ಯ. ಇಸ್ಕಾನ್ ಅವರು ಬ್ರಹ್ಮ ಮಧ್ವ ಗೌಡೀಯ ಪರಂಪರೆಗೆ ಸೇರಿದವರು. ಲಕ್ಷ್ಮೀ ಪರಂಪರೆ ಅಂತ ಹೇಳಿದ್ರೆ ರಾಮಾನುಜಾಚಾರ್ಯರು. ತಿರುಪತಿ, ಶ್ರೀರಂಗಂ, ಕುಂಭಕೋಣಂ ಇದೆಲ್ಲವೂ ಕೂಡ ಲಕ್ಷ್ಮೀ ಸಂಪ್ರದಾಯ, ಸ್ತ್ರೀ ಸಂಪ್ರದಾಯ. ಇದು ಕೂಡ ಅಧಿಕೃತವಾಗಿರುತ್ತದೆ. ಶಿವ ಪರಂಪರೆಯಲ್ಲಿ ಜನ ಮೋಸ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ರುದ್ರ ಪರಂಪರೆ ಅಂದ್ರೆ ಹೇಳಿದ್ರೆ ಇಲ್ಲಿ ವಿಷ್ಣು ಸ್ವಾಮಿ, ಇದು ಗುಜರಾತ್ ನಲ್ಲಿ ಫಾಲೋ ಮಾಡ್ತಾರೆ. 4 ಕುಮಾರರು ಅಂತ ಹೇಳಿದ್ರೆ ಸನಕ ಸನಾತನ ಸನಂದ ಸನತ್ ಕುಮಾರರು. ಇದು ನಿಂಬಾರ್ಕಾಚಾರ್ಯರು ಫಾಲೋ ಮಾಡುವಂಥದ್ದು. ಇದು ರಾಜಸ್ಥಾನದಲ್ಲಿ ನೋಡ್ಬೋದು. ಈ 4 ಪರಂಪರೆ ಅಥೆಂಟಿಕ್ ಅಂತ ಹೇಳಿದ್ರೆ ಅಧಿಕೃತವಾಗಿರುತ್ತದೆ. ಅದರಲ್ಲಿ ನೀವು ನೋಡ್ಬೋದು, ಇದೆಲ್ಲವೂ ಕೂಡ ಭಾರತದಲ್ಲಿ ಒಂದು ಪ್ಲೇಸಸ್ ಅಲ್ಲಿ ಇರುತ್ತೆ. ಆದ್ರೆ ಇಸ್ಕಾನ್ ಪ್ರಭುಪಾದರು ವಿಶ್ವಾದ್ಯಂತ ಪ್ರಚಾರವನ್ನು ಮಾಡಿದ್ದಾರೆ ಕೃಷ್ಣ ಪ್ರಜ್ಞೆಯನ್ನು. ಎಲ್ಲ ಕಡೆ ನೀವು ನೋಡ್ಬೋದು, ಇಸ್ಕಾನ್ ಟೆಂಪಲ್ಸ್ ನಾನು ನೋಡ್ಬೋದು. ಸೊ ಈ 4 ಪರಂಪರೆಯಲ್ಲಿ ಇದ್ರೆ ಮಾತ್ರ ನೀವು ಭಗವದ್ಗೀತೆ ಪುಸ್ತಕವನ್ನು ತಿಳಿಬಹುದು, ಓದ್ಬೋದು, ಕ್ಲಾಸಸ್ ಕೇಳ್ಬೋದು. ಇದೆಲ್ಲ ಕೃಷ್ಣ ಹೇಗೆ ಹೇಳಿದ್ದಾನೆ ಹಾಗೆ, ಏನು ಕೂಡ ಬದಲಾವಣೆ ಇರೋದಿಲ್ಲ ಅದರಲ್ಲಿ. ಈ 4 ಪರಂಪರೆ ಬಿಟ್ಟು ಹೊರಗಿನಿಂದ ಕೇಳಿದ್ರೆ ಅವರದೇ ಆದ ಸ್ವಂತ ಅಭಿಪ್ರಾಯವನ್ನು ನೀಡಿರ್ತಾರೆ. ಅಲ್ಲಿ ಕೃಷ್ಣನನ್ನು ಅವರು ಆಡ್ ಮಾಡಿರೋದಿಲ್ಲ. ಅದನ್ನು ಎಷ್ಟು ವರ್ಷ ಕೇಳಿದ್ರು ಕೂಡ ನಿಮಗೆ ಅದರಲ್ಲಿ ಆಧ್ಯಾತ್ಮಿಕದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ 4 ಪರಂಪರೆಯಲ್ಲಿ ಇದ್ದ ಭಗವದ್ಗೀತಾ ಪುಸ್ತಕವನ್ನೇ ನೀವು ಕೊಂಡುಕೊಳ್ಳಿ. ಇಲ್ಲಿ ಪ್ರಭುಪಾದರು 32ನೇ ಸ್ಥಾನದಲ್ಲಿ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು ಆಚಾರ್ಯರ ಹೆಸರುಗಳೆಲ್ಲ ಇದೆ, ಗುರುಗಳ ಹೆಸರುಗಳನ್ನು ನೋಡ್ಬೋದು. ಹರೇ ಕೃಷ್ಣ. ಕುಸುಮ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ, ಓದ್ತೇನೆ. ಕೃಷ್ಣನಿಂದ ನಾರದರಿಗೆ, ಆ ರೀತಿಯಾಗಿ ನಾರದರು, ನಂತರ ವ್ಯಾಸದೇವರು, ಮಧ್ವಾಚಾರ್ಯ. ಮಾತಾಜಿ, ಇದು ಪರಂಪರೆ ಹೆಸರುಗಳು ಓದ್ಬೇಕಾ ಮಾತಾಜಿ? ಎಸ್ ಮಾತಾಜಿ, ನಾನು ನೀವು ಶೇರ್ ಮಾಡ್ತೀರಾ ಅಂತ ಕಾಯ್ತಿದ್ದೆ. ಓಕೆ ಮಾತಾಜಿ. ಕೃಷ್ಣ, ಕೃಷ್ಣನಿಂದ ಬ್ರಹ್ಮ, ಬ್ರಹ್ಮನಿಂದ ನಾರದ, ವ್ಯಾಸ, ಮಧ್ವ, ಆಮೇಲೆ ಪದ್ಮನಾಭ, ನರಹರಿ, ಮಾಧವ, ಆಮೇಲೆ
ಅಕ್ಷೋಭ್ಯ, ಆಮೇಲೆ ಜಯತೀರ್ಥ, ಜ್ಞಾನ ಸಿಂಧು, ಜ್ಞಾನ ಸಿಂಧು, ಬ್ಲರ್ ಆಗಿದೆ ಮಾತಾಜಿ, ದಯಾನಿಧಿ, ದಯಾನಿಧಿ, ವಿದ್ಯಾನಿಧಿ, ರಾಜೇಂದ್ರ, ಜಯಧರ್ಮ, ಪುರುಷೋತ್ತಮ, ಪುರುಷೋತ್ತಮ, ಬ್ರಹ್ಮಣ್ಯ ತೀರ್ಥ, ವ್ಯಾಸತೀರ್ಥ, ಲಕ್ಷ್ಮೀಪತಿ, ಮಾಧವೇಂದ್ರಪುರಿ, ಈಶ್ವರಪುರಿ, ಲಾರ್ಡ್ ಚೈತನ್ಯ, ರೂಪ ಗೋಸ್ವಾಮಿ, ರಘುನಾಥ ಜೀವ ಗೋಸ್ವಾಮಿ, ಕೃಷ್ಣದಾಸ ಗೋಸ್ವಾಮಿ, ನರೋತ್ತಮ ದಾಸ ಗೋಸ್ವಾಮಿ, ನಂತರ ವಿಶ್ವನಾಥ ಗೋಸ್ವಾಮಿ, ಬಲದೇವ ಗೋಸ್ವಾಮಿ, ಭಕ್ತಿ ವಿನೋದ, ಗುರು ಕಿಶೋರ್ ದಾಸ್ ಬಾಬಾಜಿ, ಭಕ್ತಿ ಸಿದ್ಧಾಂತ ಸರಸ್ವತಿ ಪ್ರಭುಪಾದರು, ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು. ಸೊ ಇಲ್ಲಿ 32ನೇ ಸ್ಥಾನದಲ್ಲಿ ಪ್ರಭುಪಾದರು ಇದ್ದಾರೆ. ಇಲ್ಲಿ ಆಕ್ಚುಲಿ ಬಲದೇವ್ ಜಗನ್ನಾಥ್ ಬಾಬಾಜಿ ಅವರು. ಎಸ್, 32ನೇ ಸ್ಥಾನದಲ್ಲಿ ಪ್ರಭುಪಾದರನ್ನು ನೋಡ್ಬೋದು ನೀವು. ಹೀಗೆ ಗುರು ಪರಂಪರೆಯಲ್ಲಿ ಬಂದಿರುವಂತ ಭಗವದ್ಗೀತಾ ಆಸ್ ಇಟ್ ಇಸ್ ಅನ್ನು ತಿಳಿಯೋದ್ರಿಂದ ನಿಮಗೆ ಆಧ್ಯಾತ್ಮಿಕದಲ್ಲಿ ಪ್ರಗತಿಯನ್ನು ಹೊಂದಲಿಕ್ಕೆ ಎಲ್ಲ ಅವಕಾಶಗಳು ಇವೆ. ಇಲ್ಲಿ ನೀವು 6 ಗೋಸ್ವಾಮಿಯನ್ನು ನೋಡ್ಬೋದು. ಎಲ್ಲ ಈ ಭಗವದ್ಗೀತೆ, ಭಾಗವತಂ ಇದೆಲ್ಲವೂ ಕೂಡ ಇವರ ಕೊಡುಗೆ ಆಗಿರುತ್ತದೆ. ಇದನ್ನು ಸಂಸ್ಕೃತದಲ್ಲಿ ಇವರು ರಚಿಸಿರ್ತಾರೆ. ಅದನ್ನು ಪ್ರಭುಪಾದರು ಇಂಗ್ಲಿಷ್ಗೆ ಅನುವಾದ ಮಾಡ್ತಾರೆ. ನಂತರ ಅದು ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಹೊಂದಿದೆ. ಈಗ 18 ದಿವಸಗಳು ತರಗತಿ ಆದಮೇಲೆ ನೀವು ಭಗವದ್ಗೀತೆಯನ್ನು ಡೀಟೇಲ್ ಆಗಿ ಸ್ಟಡಿ ಮಾಡಲಿಕ್ಕೆ ಲೆವೆಲ್ 2ಗೆ ಜಾಯ್ನ್ ಆಗ್ತೀರಿ. ಸರಿ, ಅದು ಇದೆ. ಮತ್ತೆ ಇನ್ನೊಂದು ತರಗತಿ ಇದೆ. ಏನ್ ಹೇಳ್ತಾರೆ ಅದಕ್ಕೆ ಕುಸುಮ ಮಾತಾಜಿ? ಇನ್ನೊಂದು ತರಗತಿ ಯಾವುದು? ಭಕ್ತಿ ಶಾಸ್ತ್ರಿ ಮಾತಾಜಿ, 4th ಶಾಸ್ತ್ರಿ, ಭಕ್ತಿ ಶಾಸ್ತ್ರಿ. ಹೌದು. ಇನ್ನೊಂದು ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಆಮೇಲೆ ಭಕ್ತಿ ಶಾಸ್ತ್ರಿ. ಇದ್ರ ಬಗ್ಗೆ ಎಲ್ಲ ಹೇಳ್ತಾರಲ್ಲ, ವೈಷ್ಣವ ಎಟಿಕ್ವೇಟ್ ಬಗ್ಗೆ ಅದು ಕ್ಲಾಸಸ್ ಇದೆಯಲ್ಲ. ಓಕೆ, ಆ ಕ್ಲಾಸಸ್ ಭಕ್ತಿ ಸದಾಚಾರ ಕ್ಲಾಸ್ ಅಲ್ಲಿ ನಿಮಗೆ ಭಕ್ತಿ ಸದಾಚಾರ ಕ್ಲಾಸಸ್ ಅಲ್ಲಿ ನಿಮಗೆ ಇವ್ರ ಬಗ್ಗೆ ಎಲ್ಲ ತಿಳಿಸಲಾಗ್ತದೆ. ಶ್ರೀ ಸನಾತನ ಗೋಸ್ವಾಮಿ, ಶ್ರೀ ರೂಪ ಗೋಸ್ವಾಮಿ, ಶ್ರೀ ರಘುನಾಥ ಭಟ್ಟ ಗೋಸ್ವಾಮಿ, ಶ್ರೀ ರಘುನಾಥ ದಾಸ ಗೋಸ್ವಾಮಿ, ಶ್ರೀ ಜೀವ ಗೋಸ್ವಾಮಿ ಮತ್ತು ಶ್ರೀ ಗೋಪಾಲ ಭಟ್ಟ ಗೋಸ್ವಾಮಿ. ಸೊ ಇವರ ಕೊಡುಗೆ ಆಗಿರ್ತದೆ. ಎಲ್ಲ ಗ್ರಂಥಗಳನ್ನು ಅವರು ಸಂಸ್ಕೃತದಲ್ಲಿ ರಚಿಸಿರುವಂತದನ್ನು ಪ್ರಭುಪಾದರು ಇಂಗ್ಲಿಷ್ಗೆ ಅನುವಾದವನ್ನು ಮಾಡ್ತಾರೆ. ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಅರ್ಹತೆ, ಕ್ವಾಲಿಫಿಕೇಶನ್ ಏನು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅಂತ ನೋಡೋಣ. ಸ ಏವಾಯಂ ಮಯಾ ತೇ ಅದ್ಯ ಯೋಗ ಪ್ರೋಕ್ತ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹೇತದುತ್ತಮಂ. ಪರಮ ಪ್ರಭುವಿನೊಂದಿಗೆ ಸಂಬಂಧವಿರುವ ಈ ಬಹು ಪ್ರಾಚೀನ ಶಾಸ್ತ್ರವನ್ನು ಇಂದು ನಾನು ನಿನಗೆ ಹೇಳುತ್ತಿದ್ದೇನೆ, ಏಕೆಂದರೆ ನೀನು ನನ್ನ ಭಕ್ತ ಮತ್ತು ಸ್ನೇಹಿತ. ಆದುದರಿಂದ ಈ ಶಾಸ್ತ್ರದ ಅಲೌಕಿಕ ರಹಸ್ಯವನ್ನು ನೀನು ಅರ್ಥ ಮಾಡಿಕೊಳ್ಳಬಲ್ಲೆ. ಇಲ್ಲಿ ಭಗವಂತ ಅರ್ಜುನನನ್ನು ಸೆಲೆಕ್ಟ್ ಮಾಡ್ತಾನೆ. ಯಾಕೆಂತ ಹೇಳಿದ್ರೆ ಅರ್ಜುನ ಶುದ್ಧ ಭಕ್ತನಾಗಿರ್ತಾನೆ ಹಾಗೂ ಆಪ್ತ ಮಿತ್ರನಾಗಿರ್ತಾನೆ, ಸ್ನೇಹಿತನಾಗಿರ್ತಾನೆ. ಹಾಗಾಗಿ ಈ ಒಂದು ಭಗವದ್ಗೀತೆ ರಹಸ್ಯವನ್ನು ರಹಸ್ಯ ವಿಜ್ಞಾನವನ್ನು ತಿಳಿಸಿಕೊಡ್ತಾನೆ. ಯಾಕಂದ್ರೆ ಅರ್ಜುನ ಅರ್ಥ ಮಾಡಿಕೊಳ್ತಾನೆ ಅಂತ ಹೇಳಿ. ಈಗ ಅರ್ಜುನನಿಗೆ ಆಗುತ್ತೆ, ಹೇಗೆ ನೀನು ನನ್ನ ಸಮಕಾಲೀನ, ಅಷ್ಟು ಲಕ್ಷ ವರ್ಷಗಳ ಹಿಂದೆ ನೀನು ಸೂರ್ಯದೇವನಿಗೆ ಹೇಳಿದ್ಯಾ ಅಂತ ಹೇಳ್ತೀಯ. ಮತ್ತೆ ಈಗ ಏನು ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ ಮತ್ತು ಕೃಷ್ಣನು ಸಮವಯಸ್ಕರಾಗಿರ್ತಾರೆ. ಅದಕ್ಕೆ ಅರ್ಜುನ ಕೇಳುವಂಥದ್ದು, ಹೇಗೆ ನೀನು ನನ್ನ ಸಮಕಾಲೀನ ಅಂತ ಹೇಳಿ. ಅದಕ್ಕೆ ಭಗವಂತ ಹೇಳ್ತಾನೆ, ಅಪರಂ ಭವತು ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಅರ್ಜುನನು ಕೇಳಿದ, ಸೂರ್ಯದೇವನಾದ ವಿವಸ್ವಾನನು ನಿನಗಿಂತ ಮೊದಲು ಹುಟ್ಟಿದವನು. ಆದಿಯಲ್ಲಿ ನೀನು ಅವನಿಗೆ ಈ
ಶಾಸ್ತ್ರವನ್ನು ಬೋಧಿಸಿದೆ ಎಂದು ನಾನು ಹೇಗೆ ತಿಳಿದುಕೊಳ್ಳಲಿ? ಗೀತೆಯನ್ನು ಭಗವಂತನು ಎಷ್ಟು ವರ್ಷಗಳ ಹಿಂದೆ ಹೇಳಿದ್ದಾನೆ? ಇದನ್ನು ನೀವು ಚಾಟಲ್ಲಿ ಹಾಕ್ಬೋದು. ಗೀತೆಯನ್ನು ಭಗವಂತನು ಎಷ್ಟು ವರ್ಷಗಳ ಹಿಂದೆ ಹೇಳಿದ್ದಾನೆ? ಓಕೆ, ನಾಗೇಶ್ ಭಟ್ ಅವರು ಆಗಿನ ಪ್ರಶ್ನೆಗೆ ಗುರುವಿನ ಬಗ್ಗೆ ಉತ್ತರವನ್ನು ನೀಡಿರುವಂತದ್ದು. ಜ್ಞಾನದ ಬೆಳಕನ್ನು ದಾರೆ ನೀಡುವವರು. ಎಸ್, ವೆರಿ ಗುಡ್. ಗೀತೆಯನ್ನು ಭಗವಂತನು ಎಷ್ಟು ವರ್ಷಗಳ ಹಿಂದೆ ಹೇಳಿದ್ದಾನೆ? ಓಕೆ, 5,000 ವರ್ಷಗಳ ಹಿಂದೆ ಶೈಲೇಶ್ ಅವರು ಹೇಳಿದ್ದಾರೆ. ನಂತರ ನಾಗೇಶ್ ಭಟ್ ಅವರು ಕೂಡ 5,000 ವರ್ಷಗಳ ಹಿಂದೆ ಅಂತ. ಮಹಾಲಕ್ಷ್ಮಿ ಅವರು ಕೂಡ 5,000 ವರ್ಷಗಳ ಹಿಂದೆ. ಪ್ರಜ್ವಲ್ ಅವರು 1,00,000 ವರ್ಷಗಳ ಹಿಂದೆ ಸೂರ್ಯದೇವನಿಗೆ ಹೇಳುವಂಥದ್ದು. ಓಕೆ, ಹಾವೇಳಿ ಅವರು ಸೂರ್ಯನು ಇದ್ದಷ್ಟು ವರ್ಷ. ಜ್ಯೋತಿ ಅವರು ಕೂಡ 5,000 ವರ್ಷ ಅಂತ ಹೇಳಿದ್ದಾರೆ. ಪ್ರಕಾಶ್ ಅವರು ಕೋಟ್ಯಾಂತರ ವರ್ಷಗಳ ಹಿಂದೆ. ಎಸ್, ಕರೆಕ್ಟ್. ಸೊ ಇದನ್ನು ನಾವೀಗ ತಿಳಿದುಕೊಳ್ಳೋಣ. ಈಗ ನಾವು ಬ್ರಹ್ಮನ ಜೀವನದ ಬಗ್ಗೆ ತಿಳಿಯೋಣ. ನಾವೀಗ ಕಲಿಯುಗದಲ್ಲಿ ಇದ್ದೇವೆ. ಕಲಿಯುಗದ ಅವಧಿ 4,32,000 ವರ್ಷಗಳು. ಈಗ 5,000 ವರ್ಷ ಕಳೆಯಿತು ಕಲಿಯುಗದ ಅವಧಿ. ಇನ್ನೂ ಕೂಡ ತುಂಬಾ ವರ್ಷ ಇದೆ. ದ್ವಾಪರ ಯುಗದಲ್ಲಿ ಅದರ ಡಬಲ್ ಅಂತ ಹೇಳಿದ್ರೆ 1:2. ಕಲಿಯುಗದ ವರ್ಷವನ್ನು ಡಬಲ್ ಮಾಡಿದ್ರೆ 8,64,000 ವರ್ಷಗಳು. ನಂತರ ತ್ರೇತಾಯುಗದಲ್ಲಿ ಕಲಿಯುಗದ 3 ಪಟ್ಟು ಅಂತ ಹೇಳಿದ್ರೆ 12,96,000 ವರ್ಷಗಳು. ಸತ್ಯಯುಗ ಕಲಿಯುಗದ 4 ಪಟ್ಟು ಅಂತ ಹೇಳಿದ್ರೆ 17,28,000 ವರ್ಷಗಳು. ಈ 4 ಯುಗ ಸೇರಿ ಒಂದು ದಿವ್ಯ ಯುಗ ಆಗುತ್ತೆ. ಇಂಥದ್ದು 71 ದಿವ್ಯ ಯುಗ ಸೇರಿದ್ರೆ ಒಂದು ಮನ್ವಂತರ ಆಗುತ್ತೆ. ಇಂಥದ್ದು 14 ಮನ್ವಂತರ ಆದ್ರೆ ಒಂದು ಕಲ್ಪ ಅಂತ ಹೇಳಲಾಗ್ತದೆ. ಸೊ ಬ್ರಹ್ಮನ ಒಂದು ದಿನ ಅಂತೇಳಿ ಅಷ್ಟೇ ರಾತ್ರಿ ಕೂಡ ಬ್ರಹ್ಮ ಇಷ್ಟು 100 ವರ್ಷ ಬದುಕ್ತಾನೆ. ಈ ರೀತಿಯಾಗಿ ಅಂದ್ರೆ ನಮ್ಮ ಈ 100 ವರ್ಷ ಅಲ್ಲ, ಈಗ ನಾವು ಏನ್ ಕ್ಯಾಲ್ಕುಲೇಷನ್ ನೋಡಿದ್ವಿ ಆ 100 ವರ್ಷ ಬ್ರಹ್ಮ ಬದುಕ್ತಾನೆ. ಸೊ ಹಾಗಾಗಿ ಬ್ರಹ್ಮನ ಈ 100 ವರ್ಷ ಆಗುವಾಗ ಫುಲ್ ಪ್ರಳಯ ಆಗುವಂಥದ್ದು. ಒಂದು ಕಲ್ಪ ಆಗುವಾಗ ಪಾರ್ಷಿಯಲ್ ಡಿವಿಯೇಷನ್, ಭಾಗಶಃ ಪ್ರಳಯ ಆಗುತ್ತದೆ. ಬ್ರಹ್ಮನಿಗೆ ಈಗ 50 ವರ್ಷ ಆಗಿದೆ, ನಮ್ಮ 50 ವರ್ಷ ಅಲ್ಲ. ಹೇಗೆ ಅಂತ ಹೇಳಿದ್ರೆ ಕಲಿಯುಗದ ವರ್ಷ 4,32,000 ವರ್ಷ ಆಯ್ತು. ಇಂಟು 10 ಇಂಟು 2 ಇಂಟು 360 ಇಂಟು 50. 2 ಅಂತ ಹೇಳಿದ್ರೆ ಹಗಲು ರಾತ್ರಿ. 10 ಅಂತ ಹೇಳಿದ್ರೆ ಈ ಕಲಿಯುಗ, ಸತ್ಯಯುಗ, ದ್ವಾಪರ ಯುಗ, ತ್ರೇತಾಯುಗ, ಕಲಿಯುಗ 1+2 1+2+3+4 ಈ ರೀತಿಯಾಗಿ ಮಾಡಿ 10 ಬರುತ್ತೆ ಅದು. ಸೊ ಇಲ್ಲಿ 6 ಮನ್ವಂತರ ಆಗಿದೆ. 14 ಮನುಗಳಿದ್ದಾರೆ. ಈಗ ಬ್ರಹ್ಮನ ಒಂದು ದಿನದ ಬಗ್ಗೆ ನೋಡೋದಾದ್ರೆ ಇದೀಗ ನೀವು ನೋಡಿದ್ರಿ ಬ್ರಹ್ಮ 50 ವರ್ಷಗಳನ್ನು ಕಳೆದಾಗಿದೆ. ಬ್ರಹ್ಮನಿಗೀಗ 6 ಮನ್ವಂತರ ಹೋಗಿದೆ. 4 ಯುಗಗಳು 27 ಸೈಕಲ್ಸ್ ಆಯ್ತು. ಸತ್ಯ, ತ್ರೇತ, ದ್ವಾಪರ ಯುಗವನ್ನು ಒಟ್ಟಿಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಈಗ ಕಲಿಯುಗದಲ್ಲಿ 5,125 ವರ್ಷ, 5,121 ವರ್ಷಗಳು ಕಳೆದಿದೆ. ಲೈಫ್ ಆಫ್ ಬ್ರಹ್ಮ. ಇನ್ನು ಮನುವಿನ ಅವಧಿಯನ್ನು ಇಲ್ಲಿ ನೀಡಲಾಗ್ತದೆ. ಮನುವಿನ ಜನನದ ಮೊದಲು ಗೀತೆಯನ್ನು ಭಗವಂತನು ತನ್ನ ಶಿಷ್ಯನಾದ ಸೂರ್ಯದೇವನಾದ ವಿವಸ್ವಾನನಿಗೆ ಹೇಳಿದನೆಂದು ಒಪ್ಪಿಕೊಳ್ತಾನೆ. ಈಗ ಬ್ರಹ್ಮನ ಒಂದು ದಿನ. ಬ್ರಹ್ಮನ ಒಂದು ದಿನ ಅಂತ ಹೇಳಿದ್ರೆ 864 ಕೋಟಿ ವರ್ಷ. ಬ್ರಹ್ಮನ 1 ಗಂಟೆ 36 ಕೋಟಿ ವರ್ಷ. ಬ್ರಹ್ಮನ 1 ನಿಮಿಷ ಅಂದ್ರೆ 60 ಲಕ್ಷ. ಬ್ರಹ್ಮನ 1 ಸೆಕೆಂಡ್ ಅಂದ್ರೆ 1 ಲಕ್ಷ ವರ್ಷ. ಗೀತೆ ಭೂಮಿಗೆ ಬಂದದ್ದು ಯಾವಾಗ ಅಂತಂದ್ರೆ ಮಹಾಭಾರತದಲ್ಲಿ ನಾವು ಗೀತೆಯ ಇತಿಹಾಸವನ್ನು ಹೇಳಲಾಗಿದೆ. ತ್ರೇತಾಯುಗಾದೌ ಚ ತಥೋ ವಿವಸ್ವಾನ್ ಮನವೇದದೌ ಮನುಶ್ಚಲೋಕ ವೃತ್ಯರ್ಥಂ ಸುತಾಯೇಕ್ಷ್ವಾಕವೇ ದದೌ ಇಕ್ಷ್ವಾಕುಣ ಚ ಕಥಿತೋ ವ್ಯಾಪ್ಯ ಲೋಕಾನವಸ್ಥಿತಃ. ಪರಮಪ್ರಭುವಿನೊಂದಿಗೆ ಸಂಬಂಧಿಸಿದ ಈ ಶಾಸ್ತ್ರವನ್ನು ವಿವಸ್ವಾನನು ಮನುವಿಗೆ ಪ್ರಾರಂಭದಲ್ಲಿ ಉಪದೇಶಿಸಿದ. ತ್ರೇತಾಯುಗದ ಪ್ರಾರಂಭದಲ್ಲಿ ಉಪದೇಶಿಸಿದ. ಮಾನವ ಕುಲದ ತಂದೆಯಾದ ಮನುವು ಅದನ್ನು ತನ್ನ ಮಗ ಇಕ್ಷ್ವಾಕು ಮಹಾರಾಜನಿಗೆ ಹೇಳಿಕೊಟ್ಟ. ಇಕ್ಷ್ವಾಕುವು ಭೂಗ್ರಹದ ರಾಜ ಮತ್ತು ರಘುವಂಶದ ಮೂಲ ಪುರುಷ.
ಶ್ರೀರಾಮಚಂದ್ರನು ಈ ರಘುವಂಶದಲ್ಲಿ ಅವತರಿಸಿದ. ಆದುದರಿಂದ ಭಗವದ್ಗೀತೆಯು ಇಕ್ಷ್ವಾಕು ಮಹಾರಾಜನ ಕಾಲದಿಂದ ಮಾನವ ಕುಲದಲ್ಲಿ ಉಳಿದು ಬಂದಿದೆ. ಗೀತೆಯು ಭೂಮಿಗೆ ಬಂದು 2 ಮಿಲಿಯನ್ ವರ್ಷಗಳ ಹಿಂದೆ. ಇದನ್ನು ನೀವು ಮೊದಲನೇ ಶ್ಲೋಕದಲ್ಲಿ ನೋಡಿದ್ರಿ. ಮೊದಲನೇ ಶ್ಲೋಕದಲ್ಲಿ ವಿವಸ್ವಾನನು ಮನುವಿಗೆ ಹೇಳುವಂಥದ್ದು, ಮನುವು ಇಕ್ಷ್ವಾಕು ಮಹಾರಾಜನಿಗೆ ಹೇಳುವಂಥದ್ದು. ಶ್ರೀ ಭಗವಾನುವಾಚ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ತಾ ಪರಂತಪ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಶತ್ರು ದಮನನಾದ ಅರ್ಜುನನೇ, ನೀನು ನಾನು ಅನೇಕ ಜನ್ಮಗಳನ್ನು ಕಳೆದಿದ್ದೇವೆ. ನನಗೆ ಅವೆಲ್ಲ ಜನ್ಮಗಳ ನೆನಪಿದೆ, ಆದರೆ ನಿನಗಿಲ್ಲ. ಸೊ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ನಾನು ನೀನು ಎಷ್ಟೋ ಜನ್ಮಗಳನ್ನು ಒಟ್ಟಿಗೆ ಕಳೆದಿದ್ದೇವೆ, ಆದ್ರೆ ನಿನಗೆ ಯಾವುದೂ ನೆನಪಿಲ್ಲ, ನನ್ಗೆಲ್ಲವೂ ನೆನಪಿದೆ. ಯಾಕೆಂತ ಹೇಳಿದ್ರೆ ಅರ್ಜುನ ಕೃಷ್ಣನ ನಿತ್ಯ ಸಂಗಾತಿ. ಈಗ ನರ ನಾರಾಯಣರಾಗಿ ಬರ್ತಾರೆ ಸತ್ಯಯುಗದಲ್ಲಿ. ನರ ಅಂತ ಹೇಳಿದ್ರೆ ಅರ್ಜುನ, ನಾರಾಯಣ ಅಂತ ಹೇಳಿದ್ರೆ ಕೃಷ್ಣ. ಮತ್ತೆ ಈಗ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭು ಲೀಲೆಯಲ್ಲಿ ರಮಾನಂದರಾಯ ಅಂತ ಹೇಳಿದ್ರೆ ಅರ್ಜುನ, ಚೈತನ್ಯ ಮಹಾಪ್ರಭು ಕೃಷ್ಣ. ಯಾವಾಗೆಲ್ಲ ಕೃಷ್ಣ ಬರ್ತಾನೆ ಅವಾಗ ಅರ್ಜುನ ಬರ್ತಾನೆ, ಆದ್ರೆ ಅರ್ಜುನನಿಗೆ ಯಾವುದು ಕೂಡ ನೆನಪಿಲ್ಲ. ಅದಕ್ಕೆ ಕೃಷ್ಣ ಹೇಳುವಂಥದ್ದು, ನೀನು ಕೂಡ ಇದ್ದೀಯಾ, ಆದ್ರೆ ನಿನಗೆ ಯಾವುದು ನೆನಪಿಲ್ಲ, ನನಗೆ ಎಲ್ಲಾ ನೆನಪಿದೆ. ಇದು ವ್ಯತ್ಯಾಸ, ದೇವರಿಗೆ ಮತ್ತು ನಮಗೆ ಇರುವ ವ್ಯತ್ಯಾಸ ಅದು. ಅರ್ಜುನ ನಿತ್ಯ ಸಿದ್ಧ ಆದ್ರೂ ಕೂಡ ನಿತ್ಯ ಸಿದ್ಧರಿಗೂ ಕೂಡ ಈ ಪ್ರಶ್ನೆ ಬರುತ್ತೆ. ಹೇಳಿದ್ರೆ ನಿತ್ಯ ಸಂಗಾತಿ, ಭಗವಂತನ ನಿತ್ಯ ಸಂಗಾತಿ, ಅವರಿಗೂ ಕೂಡ ಪ್ರಶ್ನೆ ಬರುವಂಥದ್ದು. ಕೃಷ್ಣ ಹೇಗೆ ಕಾಣಿಸಿಕೊಳ್ಳುತ್ತಾನೆ? ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯೆಯಾ. ನನಗೆ ಹುಟ್ಟು ಎನ್ನುವುದಿಲ್ಲ, ನನ್ನ ಆಧ್ಯಾತ್ಮಿಕ ಶರೀರವು ಕ್ಷಯಿಸುವುದಿಲ್ಲ. ನಾನು ಎಲ್ಲಾ ಜೀವಿಗಳ ಪ್ರಭು, ಆದರೂ ಪ್ರತಿ ಯುಗದಲ್ಲಿಯೂ ನನ್ನ ಮೂಲ ಆಧ್ಯಾತ್ಮಿಕ ರೂಪದಲ್ಲಿ ಅವತರಿಸುತ್ತೇನೆ. ಸೊ ಇಲ್ಲಿ ಕೃಷ್ಣ ನಮ್ಮಾಗೆ ಹುಟ್ಟುವುದಲ್ಲ. ಕೃಷ್ಣ ಮೊದಲಿಗೆ ಈ ವಸುದೇವನ ಹೃದಯ ಗರ್ಭಕ್ಕೆ ಬಂದು, ದೇವಕಿಯ ಹೃದಯ ಗರ್ಭಕ್ಕೆ ಬಂದು ಈ ರೀತಿಯಾಗಿ ಅವತಾರವನ್ನು ಎತ್ತುವಂಥದ್ದು. ಅದು ಕೂಡ ಈ ಒಂದು ಚತುರ್ಭುಜ ರೂಪದಲ್ಲಿ ಬರ್ತಾರೆ, ಶಂಖ ಚಕ್ರ ಗದಾ ಹಸ್ತೆ ಈ ರೂಪದಲ್ಲಿ ಬಂದಾಗ ಇವರಿಬ್ಬರು ಪ್ರಾರ್ಥಿಸುತ್ತಾರೆ, ನೀನು ಹೀಗೆ ಬಂದ್ರೆ ಆಗ್ಲಿಕ್ಕಿಲ್ಲ, ಸಣ್ಣ ಮಗುವಾಗಿ ಬಾ ಅಂತ. ಮತ್ತೆ ಇವರು ಮಗುವಾಗಿ ಬರುವಂಥದ್ದು. ಇದಕ್ಕೆ ಭಾಗವತಮಲ್ಲಿದೆ. ಏನಂತ ಹೇಳಿದ್ರೆ, ಅವರು ಮೊದಲಿಗೆ ಸೂತಪ ಮತ್ತು ಪೃಷ್ಣಿ ಆಗಿರ್ತಾರೆ. ಇವರು ವಸುದೇವ ಮತ್ತು ದೇವಕಿ ಸೂತಪ ಮತ್ತು ಪೃಷ್ಣಿ ಆದಾಗ ಅವರು 10,000 ವರ್ಷಗಳು ತಪಸ್ ಮಾಡಿರ್ತಾರೆ, ಕೃಷ್ಣ ಬರ್ಬೇಕು, ತಮ್ಮ ಮಗು ಆಗ್ಬೇಕು ಅಂತೇಳಿ. ಅವಾಗ ಕೃಷ್ಣ ಹೇಳ್ತಾನೆ, ಈ ಲೈಫಲ್ಲಿ ಅಲ್ಲ, ಅಂದ್ರೆ ಈ ಲೈಫಲ್ಲಿ ಅವರು ಸೂತಪ ಮತ್ತು ಪೃಷ್ಣಿ ಆಗ್ತಾರೆ, ಮುಂದಿನ ಲೈಫಲ್ಲಿ ಅವರು ಅದಿತಿ ಮತ್ತು ಕಶ್ಯಪ ಆಗ್ತಾರೆ, ಅದರ ಮುಂದಿನ ನೆಕ್ಸ್ಟ್ ಲೈಫಲ್ಲಿ ಅವರು ದೇವಕಿ ಮತ್ತು ವಸುದೇವ ಆಗ್ತಾರೆ, ಆವಾಗ ನಾನು ಬರ್ತೇನೆ ಅಂತೇಳಿ ಕೃಷ್ಣ ಹೇಳ್ತಾನೆ. ಹಾಗಾಗಿ ಕೃಷ್ಣ ಬರ್ಬೇಕಾದ್ರೆ ತುಂಬಾ ತಪಸ್ಸನ್ನು ಮಾಡ್ಬೇಕು, ಅಷ್ಟು ಸುಲಭ ಇಲ್ಲ. ಕಲಿಯುಗದಲ್ಲಿ ತಪಸ್ಸು ಅಂತ ಹೇಳಿದ್ರೆ ನಾವು ಹರೇ ಕೃಷ್ಣ ಸಂಕೀರ್ತನೆಯನ್ನು ಮಾಡುವಂಥದ್ದು, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂಥದ್ದು. ಹಾಗಾಗಿ ಇಲ್ಲಿ ನಾವು ತಿಳಿಬೇಕಾಗಿರುವಂಥದ್ದು ಅಂತ ಹೇಳಿದ್ರೆ, ನಮ್ಮ ಹಾಗೆ ಹುಟ್ಟುವುದಲ್ಲ, ನಮಗೆ ಈಗ ನಮ್ಮ ಶರೀರದ ಹಾಗೆ ಅಲ್ಲ, ನಮ್ಮದು ಶರೀರ ಭೌತಿಕ ಶರೀರ, ಇದು ನಾಶವಾಗುವಂಥದ್ದು. ಆದ್ರೆ ಭಗವಂತ ಬರುವಂಥದ್ದು ಆಧ್ಯಾತ್ಮಿಕ ಶರೀರದಲ್ಲಿ, ಸಚ್ಚಿದಾನಂದ ರೂಪದಲ್ಲಿ. ಗೋಲೋಕದಲ್ಲಿ ಹೇಗೆ ಇರ್ತಾನೆ ಭಗವಂತ, ಹಾಗೇ ಬರುವಂಥದ್ದು. ಅದಕ್ಕೆ ಇಲ್ಲಿ ಹೇಳುವಂಥದ್ದು ಭಗವಂತ, ನನ್ನ ಆಧ್ಯಾತ್ಮಿಕ ಶರೀರವು ಕ್ಷಯಿಸುವುದಿಲ್ಲ, ನಾನು ಎಲ್ಲಾ ಜೀವಿಗಳ ಪ್ರಭು, ಆದರೂ ಪ್ರತಿ ಯುಗದಲ್ಲಿಯೂ ನನ್ನ ಮೂಲ ಆಧ್ಯಾತ್ಮಿಕ ರೂಪದಲ್ಲಿ ಅವತರಿಸುತ್ತೇನೆ. ಸಾಮಾನ್ಯ ಮನುಷ್ಯನಾಗಿ ಅವರು ನಮ್ಮ ಈ ಒಂದು ಶರೀರದಲ್ಲಿ ಬರುವಂಥದ್ದಲ್ಲ, ಆಧ್ಯಾತ್ಮಿಕ ರೂಪದಲ್ಲಿಯೇ ಬರುವಂಥದ್ದು. ಕೃಷ್ಣ ಯಾವಾಗ ಕಾಣಿಸಿಕೊಳ್ತಾನೆ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ.
ಭರತವಂಶಜನಾದ ಅರ್ಜುನನೇ, ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುತ್ತದೋ ಮತ್ತು ಅಧರ್ಮವು ಹೆಚ್ಚುತ್ತದೋ ಆಗ ಸ್ವಯಂ ಅವತಾರ ಮಾಡುತ್ತೇನೆ. ಸೊ ಇಲ್ಲಿ ಕೃಷ್ಣ ಬರುವಂಥದ್ದು ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ. ಈಗ ಇಲ್ಲಿ ಕಂಸ ತನ್ನ ತಂಗಿ ದೇವಕಿ ಮತ್ತು ವಸುದೇವರನ್ನು ಕರೆದುಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ಅಶರೀರವಾಣಿ ಕೇಳಿಸ್ತದೆ ಕಂಸನಿಗೆ. ಅಂದ್ರೆ ಈ ಬಾರಿ ದೇವಕಿಯಲ್ಲಿ ಹುಟ್ಟುವಂತ ಮಗುವಿನಿಂದ ನಿನಗೆ ಸಾವಾಗ್ತದೆ ಅಂತೇಳಿ. ಅದಕ್ಕೆ ಕಂಸ ಏನ್ ಮಾಡ್ತಾನೆ, ದೇವಕಿಯನ್ನು ಕೊಲ್ಲುವುದಕ್ಕೆ ಮುಂದಾಗ್ತಾನೆ. ಆಗ ವಸುದೇವ ಹೇಳ್ತಾನೆ, ನಿನಗೆ ಮಗು ತಾನೆ, ಅದನ್ನ ನಾವು ಕೊಡ್ತೇವೆ, ಬಿಟ್ಟು ಬಿಡು ಅಂತ ಹೇಳ್ತಾನೆ. ನಂತರ ಕಂಸ ಬಿಡುವಂಥದ್ದು. ಸೊ ಇಲ್ಲಿ ಭಗವಂತ ಯಾವಾಗೆಲ್ಲ ಬರ್ತಾನೆ ಅಂತ ಹೇಳಿದ್ರೆ, ಧರ್ಮದ ಅವನತಿ ಆಗಿರ್ತದೆ, ಯಾವಾಗ ಅಧರ್ಮ ಹೆಚ್ಚಾಗ್ತದೆ ಯಾವಾಗ ಭಗವಂತನು ಸ್ವಯಂ ಅವತಾರ ಮಾಡ್ತಾನೆ. ಭಗವಾನ್ ಕೃಷ್ಣನ 10 ಅವತಾರಗಳನ್ನು ಹೆಸರಿಸಿ. ಭಗವಾನ್ ಕೃಷ್ಣನ 10 ಅವತಾರಗಳನ್ನು ಹೆಸರಿಸಿ. ಇವತ್ತಿನ ನಾವು ಕೀರ್ತನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿರುವಂಥದ್ದು. ಯಾಕೆಂತ ಹೇಳಿದ್ರೆ ದಶಾವತಾರ ಇಲ್ಲಿ ಈ ಒಂದು ಅಧ್ಯಾಯಕ್ಕೆ ಕೂಡ ಅದು ಸಂಬಂಧಪಟ್ಟಿದೆ. ಹಾಗಾಗಿ ಸೊ ಇದನ್ನು ನೀವು ಚಾಟಲ್ ಹಾಕ್ಬೋದು. ಕೃಷ್ಣನ 10 ಅವತಾರಗಳು. ಎಸ್, ಮತ್ಸ್ಯ ಅವತಾರ, ವೆರಿ ಗುಡ್. ಕೂರ್ಮ ಅವತಾರ, ವರಾಹ ಅವತಾರ, ವಾಮನ ಅವತಾರ, ನರಸಿಂಹ ಅವತಾರ, ಕಲ್ಕಿ, ನರಸಿಂಹ. ಎಸ್, ಇಲ್ಲಿ ನೋಡ್ಬೋದು ನೀವು. ಈ ಒಂದು ಚಿತ್ರವನ್ನು ನೋಡಿಕೊಂಡು ಕೂಡ ಹೇಳ್ಬೋದು ಉತ್ತರವನ್ನು. ಬುದ್ಧಾವತಾರ, ಪರಶುರಾಮ ಅವತಾರ, ಕೃಷ್ಣ, ನರಸಿಂಹ ಅವತಾರ, ರಾಮ. ಎಲ್ಲವೂ ಕವರ್ ಮಾಡಿದ್ರಾ? ಇಸ್ ವೆರಿ ಗುಡ್. ಇದನ್ನು ನಾವು ಈಗ ಒಂದು ಆರ್ಡರ್ ಅಲ್ಲಿ ಹೇಳೋದಾದ್ರೆ ಮತ್ಸ್ಯಾವತಾರ, ಕೂರ್ಮ ಅವತಾರ, ವರಾಹ ಅವತಾರ, ನರಸಿಂಹ ಅವತಾರ, ಮತ್ತೆ ವಾಮನ ಅವತಾರ, ಪರಶುರಾಮ ಅವತಾರ, ರಾಮ ಅವತಾರ, ಕೃಷ್ಣ ಅಥವಾ ಬಲರಾಮ, ಬುದ್ಧ, ಮತ್ತೆ ಕಲ್ಕಿ. ಎಸ್, ದಶಾವತಾರ. ವೆರಿ ಗುಡ್. ಎಲ್ಲರಿಗೂ ಕೂಡ ಧನ್ಯವಾದಗಳು. ಎಸ್, ನಾವು ಮುಂದೆ ನೋಡೋಣ. ಇವತ್ತಿನ ಒಂದು ಏನು ಬೆಳಿಗ್ಗೆ ಇದು ಸ್ಟಾರ್ಟಿಂಗ್ ಅಲ್ಲಿ ನಾವು ಕೀರ್ತನೆ ಮಾಡಿದ್ವಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಮುಖ್ಯವಾಗಿರುತ್ತದೆ. ಸೊ ಕಲಿಯುಗದಲ್ಲಿ ಕೃಷ್ಣ ಕಾಣಿಸಿಕೊಳ್ಳುತ್ತಾನಾ? ಇದನ್ನು ನೀವು ಸುಮ್ಚಾಟಲ್ಲಿ ಹಾಕ್ಬೋದು, ಹ್ಯಾಂಡ್ ಮಾಡಿ ಕೂಡ ಹೇಳ್ಬೋದು. ಕಲಿಯುಗದಲ್ಲಿ ಕೃಷ್ಣ ಕಾಣಿಸಿಕೊಳ್ಳುತ್ತಾನಾ? ಸುಮಾ ಅವರು ಹೌದು ಅಂತ ಹಾಕಿದ್ದಾರೆ. ಕುಸುಮಾ ಅವರು ಎಸ್, ಜಯಶ್ರೀ ಅವರು ರಾಮ. ಕಲಿಯುಗದಲ್ಲಿ ಕೃಷ್ಣ ರಾಮನಾಗಿ ಬರ್ತಾನ? ಇಲ್ಲಪ್ಪ, ರಾಮನಾಗಿ ಬರುವುದು ತ್ರೇತಾಯುಗದಲ್ಲಿ. ಎಸ್, ನೋಡೋಣ. ಇವಾಗ ಚೈತನ್ಯ ಮಹಾಪ್ರಭುಗಳಾಗಿ 500 ವರ್ಷಗಳ ಹಿಂದೆ ಕೃಷ್ಣ ಬರುವಂಥದ್ದು. ಕಲ್ಕಿ ಅವತಾರ ಕಲಿಯುಗದ ಎಂಡಲ್ಲಿ ಬರುವಂಥದ್ದು. ಈಗ 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳಾಗಿ ಬರುವಂಥದ್ದು ಕೃಷ್ಣ. ಓಕೆ, ಕೃಷ್ಣನು ಏಕೆ ಅವತರಿಸುತ್ತಾನೆ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸಜ್ಜನರನ್ನು ರಕ್ಷಿಸುವುದಕ್ಕಾಗಿಯೂ ದುಷ್ಟರನ್ನು ನಾಶ ಮಾಡುವುದಕ್ಕಾಗಿಯೂ ಮತ್ತು ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿಯೂ ನಾನು ಪ್ರತಿಯುಗದಲ್ಲಿ ಅವತರಿಸುತ್ತೇನೆ. ಇಲ್ಲಿ ಭಗವಂತ ಬರುವಂತದ್ದು ಯಾರನ್ನು? ಶುದ್ಧ ಭಕ್ತರು, ಸಜ್ಜನರು ಯಾರಿರ್ತಾರೆ ಅವರನ್ನ ರಕ್ಷಿಸುವುದಕ್ಕಾಗಿ. ಹಾಗೆ ಬಂದಲ್ಲಿ ದುಷ್ಟರನ್ನು ನಾಶ ಮಾಡುವುದು. ದುಷ್ಟರನ್ನು ಈಗೆಲ್ಲ
ಜನರು ಹೇಳ್ತಾರೆ ಎಷ್ಟೆಲ್ಲ ಸಮಸ್ಯೆ ಇದೆ, ಭಗವಂತ ಯಾಕೆ ಬರ್ತಾ ಇಲ್ಲ? ಹಾಗೆಲ್ಲ ಭಗವಂತ ಬರೋದಿಲ್ಲ. ಭಗವಂತ ಬರುವಂಥದ್ದು ಯಾವಾಗ? ಸಜ್ಜನರನ್ನು ರಕ್ಷಿಸುವುದಕ್ಕಾಗಿ, ಯಾರು ಶುದ್ಧ ಭಕ್ತರಿರ್ತಾರೆ ಅವರನ್ನು ರಕ್ಷಿಸುವುದಕ್ಕಾಗಿ ಬರುವಂಥದ್ದು. ಹಾಗೆ ಬಂದಾಗ ದುಷ್ಟರನ್ನು ನಾಶ ಮಾಡುವಂಥದ್ದು. ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿ ನಾನು ಪ್ರತಿ ಯುಗದಲ್ಲಿ ಅವತರಿಸುತ್ತೇನೆ. ಎಸ್ ನಾಗೇಶ್ ಭಟ್ ಅವರು ಹೇಳಿದ್ದಾರೆ, ಧರ್ಮವನ್ನು ಉಳಿಸಲು. ಹಾವೇಲಿಯವರು, ಇಫ್ ಯು ಸಿ ದ ಅಧರ್ಮ ಆಫ್ ಟುಡೇ, ಕೃಷ್ಣ ಇಸ್ ಟು ಬಾರ್ನ್ ಅಗೇನ್. ಸುಮಿತ್ರಮ್ಮ ಅವರು ಕನಕದಾಸರಿಗೆ ದರ್ಶನ ನೀಡಿದರು. ಸಂಭವಾಮಿ ಯುಗೆ ಯುಗೆ. ಓಕೆ, ಕೃಷ್ಣನನ್ನು ತಿಳಿಯುವುದರಿಂದ ಏನು ಪ್ರಯೋಜನ? ಇದನ್ನು ನೀವು ಚಾಟಲ್ ಹಾಕ್ಬೋದು. ಕೃಷ್ಣನನ್ನು ನಾವು ಯಾಕೆ ತಿಳಿಬೇಕು? ಅದರಿಂದ ಏನು ಪ್ರಯೋಜನ? ಕೃಷ್ಣನ ಲೀಲೆಗಳು ಈಸ್ ನೋನ್ ಫಾರ್ ಲೀಲಾ. ಕೃಷ್ಣನನ್ನು ತಿಳಿಯುವುದರಿಂದ ಏನು ಪ್ರಯೋಜನ? ಈಗ ನೀವು ಭಗವದ್ಗೀತೆ ತಿಳಿಯಲು ಬಂದಿದ್ದೀರಿ, ಭಗವಂತನ ಬಗ್ಗೆ ತಿಳಿಯಲು ಬಂದಿದ್ದೀರಿ. ಸೊ ಇದರಿಂದ ನಿಮಗೆ ಪ್ರಯೋಜನ ಜನ್ಮ ಪಾವನ ಮಾಡಲು. ಓಕೆ, ಶೈಲೇಶ್ ಅವರು ಜನ್ಮ ಪಾವನ ಮಾಡಲು ಅಂತ ಹೇಳ್ತಾ ಇದ್ದಾರೆ. ಪ್ರಕೃತಿ ವಿನಯ್ ಅವರು ಧರ್ಮ ಅಂಡ್ ಅಧರ್ಮ ತಿಳಿಯಲು. ಜ್ಯೋತಿ ಅವರು ಟು ಲೀಡ್ ಸ್ಪಿರಿಚುವಲ್ ಲೈಫ್. ಸುಮಿತ್ರಮ್ಮ ಅವರು ನಾವು ಭಕ್ತಿ ಮಾರ್ಗದಲ್ಲಿ ನಡೆಯಲು ಅನುಕೂಲವಾಗ್ತದೆ. ಓಕೆ, ಶ್ರುತಿ ಅವರು ಮಾನವ ಧರ್ಮದ ಉದ್ಧಾರಕ್ಕಾಗಿ. ನಾಗೇಶ್ ಅವರು ಮುಕ್ತಿ ಪಡೆಯಲು. ಹಾವೇಲಿಯವರು ಕೃಷ್ಣ ತೋರಿಸಿದ ದಾರಿಯಲ್ಲಿ ನಡೆಯಲು. ಓಕೆ, ನಾಗೇಶ್ ಭಟ್ ಅವರು ಕೃಷ್ಣ ಪ್ರಜ್ಞೆ ನಮ್ಮ ಉದ್ಧಾರಕ್ಕಾಗಿ. ವೆರಿ ಗುಡ್. ಈಗ ನೋಡೋಣ ಕೃಷ್ಣನನ್ನು ತಿಳಿಯುವುದರಿಂದ ಏನು ಪ್ರಯೋಜನ ಅಂತ ಹೇಳಿ. ಜನ್ಮ ಕರ್ಮ ಚ ಮೇ ದಿವ್ಯಾಮೇವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ. ಅರ್ಜುನನೇ, ಯಾರು ಹೀಗೆ ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವರೋ ಅವರು ದೇಹ ತ್ಯಾಗ ಮಾಡಿದ ನಂತರ ಮತ್ತೆ ಈ ಐಹಿಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ. ಅವರು ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾರೆ. ಈಗ ನಿಮಗೆ ಗೊತ್ತಾಯ್ತು, ನಮ್ಮ ಹಾಗೆ ಹುಟ್ಟೋದಲ್ಲ ಭಗವಂತ. ಭಗವಂತ ಅವತಾರ ಎತ್ತಿ ಬರುವಂಥದ್ದು ಅಂತ ಹೇಳಿ. ಸೊ ಇದನ್ನು ಯಾರು ಯಥಾರ್ಥವಾಗಿ ತಿಳಿತಾರೆ, ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ಯಾರು ತಿಳಿದುಕೊಳ್ತಾರೆ, ಅವರು ಈ ಒಂದು ಭೌತಿಕ ಪ್ರಪಂಚವನ್ನು ಬಿಟ್ಟಾಗ ಮತ್ತೆ ಇಲ್ಲಿಗೆ ಬರೋದಿಲ್ಲ. ಅವರು ಭಗವಂತನ ಧಾಮಕ್ಕೆ ಹೋಗ್ತಾರೆ. ಅಲ್ಲಿ ಶಾಶ್ವತವಾದ ಆನಂದವನ್ನು ಅವರು ಅನುಭವಿಸ್ಲಿಕ್ಕೆ ಆಗ್ತದೆ. ಮತ್ತೆ ಈ ಭೌತಿಕ ಪ್ರಪಂಚಕ್ಕೆ ಬರೋದಂತ ಹೇಳಿದ್ರೆ ಏನು? ದುಃಖಾಲಯಂ ಅಶಾಶ್ವತಂ. ಇಲ್ಲಿ ಯಾವಾಗಲೂ ದುಃಖವೇ ಇರುವಂಥದ್ದು. ಒಂದು ಕ್ಷಣ ಸಂತೋಷ ಅಂತಿದ್ರೆ ಕೂಡ ನೆಕ್ಸ್ಟಿಗೆ ಅದು ದುಃಖ ಇದ್ದೇ ಇರ್ತದೆ. ಆದ್ರೆ ಭಗವಂತನ ಧಾಮದಲ್ಲಿ ಯಾವಾಗಲೂ ಸಂತೋಷವೇ ಇರುವಂಥದ್ದು. ಸೊ ಎಲ್ಲರೂ ಈ ಒಂದು ಭಗವಂತನ ಬಗ್ಗೆ ತಿಳಿಯುವುದರಿಂದ ಏನಾಗುತ್ತೆ, ಅವರು ಭಗವಂತನ ಧಾಮಕ್ಕೆ ಹೋಗ್ತಾರೆ. ಮತ್ತೆ ಈ ಭೌತಿಕ ಪ್ರಪಂಚದಲ್ಲಿ ಈ ಜನ್ಮ ಮೃತ್ಯು ಜರಾವ್ಯಾಧಿ ಚಕ್ರಕ್ಕೆ ಸಿಲುಕಿಕೊಳ್ಳುವುದಿಲ್ಲ. ಹಾಗಾಗಿ ಭಗವಂತನ ಬಗ್ಗೆ ತಿಳಿದುಕೊಳ್ಳುವುದು ತುಂಬಾ ತುಂಬಾ ಮುಖ್ಯವಾಗಿರ್ತದೆ. ಕೃಷ್ಣ ಮತ್ತು ನಮ್ಮ ನಡುವಿನ ವ್ಯತ್ಯಾಸವೇನು? ಇದನ್ನು ನೀವು ಚಾಟಲ್ಲಿ ಹಾಕಬಹುದು. ಕೃಷ್ಣ ಮತ್ತು ನಮ್ಮ ನಡುವಿನ ವ್ಯತ್ಯಾಸವೇನು? ಓಕೆ, ಜ್ಯೋತಿ ಅವರು ವೇ ಆಫ್ ಲಿವಿಂಗ್ ಫ್ರೂಟ್ಫುಲಿ ಅಂತ ಹೇಳಿದ್ದಾರೆ ಭಗವಂತನನ್ನು ತಿಳಿಯುವುದರಿಂದ. ಈಗ ಭಗವಂತ ಮತ್ತು ನಮ್ಮ ನಡುವಿನ ವ್ಯತ್ಯಾಸವೇನು? ಇದನ್ನು ಚಾಟಲ್ಲಿ ಹಾಕಿ. 1 ನಿಮಿಷ ಕಾಲಾವಕಾಶ ಇದೆ. ಎಸ್, ಕೃಷ್ಣ ಮತ್ತು ನಮ್ಮ ನಡುವಿನ ವ್ಯತ್ಯಾಸವೇನು? ಶ್ರೀಕೃಷ್ಣ ಪುರುಷ, ನಾವುಗಳೆಲ್ಲ ಅಲ್ಲ. ನಾಗೇಶ್ ಭಟ್ ಅವರು ಹೇಳ್ತಾ ಇದ್ದಾರೆ. ಗೌರಿ ಅವರು ಕೃಷ್ಣ ಅವತಾರ ಪುರುಷ, ಬಟ್ ನಾವು ಸಾಮಾನ್ಯ ಮನುಜರು. ಓಕೆ, ಪ್ರಕೃತಿಯವರು
ಹುಲು ಮಾನವರು, ಓಕೆ, ಹುಲು ಮಾನವರು ನಾವು, ಅವನು ಭಗವಂತ. ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ. ಸ್ನೇಹಿತ, ಅವರು ಕೃಷ್ಣ ತಪ್ಪನ್ನು ಮಾಡುವುದಿಲ್ಲ ನಮ್ಮ ತರಹ. ಭಗವಂತನ ಸೇವಕರು. ಓಕೆ, ಆತ್ಮ ಮತ್ತು ಪರಮಾತ್ಮ, ಆತನ ಆಟಿಕೆಯ ಗೊಂಬೆಗಳು ನಾವು. ಶ್ರುತಿ ಅವರು ಹೇಳ್ತಾ ಇದ್ದಾರೆ. ಕೃಷ್ಣ ಇಸ್ ಇಮ್ಮಾರ್ಟಲ್. ಪರಮಾತ್ಮ ಸದಾ ಇರ್ತಾನೆ, ನಾವು ಸ್ವಲ್ಪ ಕಾಲ ಇರ್ತೀವಿ. ಕೃಷ್ಣ ಭಗವಾನ್, ನಾವು ಭಕ್ತರು. ಎಸ್, ಈಗ ನೋಡೋಣ ಕೃಷ್ಣ ಮತ್ತು ನಮ್ಮ ನಡುವಿನ ವ್ಯತ್ಯಾಸ ಏನು ಅಂತ ಹೇಳಿ. ಕೃಷ್ಣನ ರೂಪವು ಆಧ್ಯಾತ್ಮಿಕವಾಗಿದೆ, ನಮ್ಮ ರೂಪವು ತಾತ್ಕಾಲಿಕವಾಗಿದೆ. ಯಾಕಂತ ಹೇಳಿದ್ರೆ ಕೃಷ್ಣ ಈ ಭೌತಿಕ ಪ್ರಪಂಚಕ್ಕೆ ಬರುವುದು ಅಂತ ಹೇಳಿದ್ರೆ ಆಧ್ಯಾತ್ಮಿಕ ರೂಪದಲ್ಲಿಯೇ ಬರುವಂಥದ್ದು. ಆದ್ರೆ ನಮ್ಮದು ಈ ಒಂದು ಪಂಚಮಹಾಭೂತಗಳಿಂದ ಆಗಿರುವಂತ ಶರೀರ, ಗಾಳಿ, ನೀರು, ಮಣ್ಣು, ಭೂಮಿ, ಆಕಾಶ, ಈ ರೀತಿಯಾಗಿ ಮಾಡಿರುವಂತ ಇದು. ಹಾಗೆ ನೀವು ಕೇಳಿರ್ತೀರ, ಮಣ್ಣಿನಿಂದ ಬಂದದ್ದು ಮಣ್ಣಿಗೆ ಹೋಗುವಂಥದ್ದು ಅಂತೇಳಿ ಈ ಶರೀರವು, ನಮ್ಮ ಶರೀರ. ಆದ್ರೆ ಕೃಷ್ಣ ಬರುವಂಥದ್ದು ಸಚ್ಚಿದಾನಂದ ರೂಪದಲ್ಲಿ, ಆಧ್ಯಾತ್ಮಿಕ ರೂಪದಲ್ಲಿ. ಈಗ ನಮಗೆ ಏನಾದ್ರೂ ಒಂದು ಚಾಕುವಲ್ಲಿ ಪೆಟ್ಟಾದ್ರೆ ಏನಾಗುತ್ತೆ? ಬ್ಲಡ್ ಬರುತ್ತೆ, ಆದ್ರೆ ರಕ್ತ ಬರುತ್ತೆ. ಆದ್ರೆ ಕೃಷ್ಣನ ಶರೀರ ಹಾಗೆ ಅಲ್ಲ, ಆಧ್ಯಾತ್ಮಿಕ ಶರೀರವಾಗಿರ್ತದೆ. ಮತ್ತೆ ಇಲ್ಲಿ ನೋಡ್ಬೋದು ನೀವು, ಗ್ರಾಸ್ ಬಾಡಿ ಅಂತ ಹೇಳಿದ್ರೆ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ, ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ಆತ್ಮ, ಸಚ್ಚಿದಾನಂದ. ಹೀಗೆ ನಮ್ಮ ಶರೀರ. ಆದ್ರೆ ಕೃಷ್ಣನ ಆತ್ಮ ಮತ್ತು ಶರೀರ ಆಧ್ಯಾತ್ಮಿಕವಾಗಿರ್ತದೆ. ನಾವು ಮಾಯೆಯಿಂದ ನಿಯಂತ್ರಿಸಲ್ಪಡುತ್ತೇವೆ. ಕೃಷ್ಣ ಮಾಯೆಯ ನಿಯಂತ್ರಕ. ಮಾಯೆ ಅಂತ ಹೇಳಿದ್ರೆ ಈ ಮೂರು ಗುಣಗಳು, ಸತ್ವ, ರಜಸ್ಸು, ತಮಸ್ಸು. ಈ ಮೂರು ಗುಣಗಳು ನಮ್ಮನ್ನು ಈ ರೀತಿಯಾಗಿ ಹರಾಜ್ ಮಾಡ್ತಾ ಇರುತ್ತೆ. ಬೆಳಿಗ್ಗೆ ನಾವು ಸತ್ವಗುಣದಲ್ಲಿದ್ರೆ ಮಧ್ಯಾಹ್ನ ರಜೋಗುಣಕ್ಕೆ ಬರ್ತೇವೆ, ಸಂಜೆ ಆಗುವಾಗ ತಮೋ ಗುಣಕ್ಕೆ ಬರ್ತೇವೆ. ಈ ರೀತಿಯಾಗಿ ನಮ್ಮನ್ನು ಈ ಗುಣಗಳು ಆಟವಾಡಿಸ್ತಾ ಇರ್ತದೆ. ಆದ್ರೆ ಕೃಷ್ಣ ಆ ಮೂರು ಗುಣಗಳನ್ನು ನಿಯಂತ್ರಿಸುವವನು, ಆ ಮಾಯೆಯನ್ನು ನಿಯಂತ್ರಿಸುವವನು ಕೃಷ್ಣನಾಗಿರ್ತಾನೆ. ಇದನ್ನು ನಾವು ತಿಳಿಯುವಂಥದ್ದು. ಹಾಗೆ ಈಗ ನಾವು ಈಗ ತಿಳಿಬಹುದು ಅಂತ ಹೇಳಿದ್ರೆ, ಕೃಷ್ಣ ವಿಭು ಆದ್ರೆ ನಾವು ಅಣು ಅಂತ ಹೇಳಿ. ನಾವು ಕೃಷ್ಣನ ವಿಭಿನ್ನ ಅಂಶಗಳು. ವೀತರಾಗ ಭಯ ಕ್ರೋಧ ಮನ್ಮಯ ಮಾಮುಪಾಶ್ರಿತಾಃ ಬಹವೋ ಜ್ಞಾನ ತಪಸಾ ಪೂತ ಮದ್ಭಾವಮಾಗತಾಃ. ಭಯ, ರಾಗ, ಕ್ರೋಧಗಳನ್ನು ತ್ಯಜಿಸಿ ಅನೇಕರು ಸಂಪೂರ್ಣವಾಗಿ ನನ್ನಲ್ಲಿಯೇ ಮನಸ್ಸುಳ್ಳವರಾಗಿ ನನ್ನಲ್ಲಿ ಆಶ್ರಯ ಪಡೆದಿದ್ದಾರೆ. ನನ್ನ ಜ್ಞಾನದಿಂದ ಪರಿಶುದ್ಧರಾಗಿದ್ದಾರೆ. ಹೀಗೆ ಅವರು ನನ್ನಲ್ಲಿ ದಿವ್ಯ ಪ್ರೇಮವನ್ನು ಪಡೆದಿದ್ದಾರೆ. ಇಲ್ಲಿ ಭಯ, ರಾಗ, ಕ್ರೋಧ ಇದನ್ನು ತ್ಯಜಿಸಿದರೆ ಮಾತ್ರ ಭಗವಂತನ ಒಂದು ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ, ಭಗವಂತನ ಒಂದು ಪ್ರೇಮವನ್ನು ಪಡಿಲಿಕ್ಕೆ ಆಗ್ತದೆ ಅಂತ ಹೇಳಿ. ಈ ಭಯ, ರಾಗ, ಕ್ರೋಧ ಅಂತ ಹೇಳಿದ್ರೆ, ಈಗ ಭಯ ಅಂತ ಹೇಳಿದ್ರೆ ಈಗ ನೀವು ನೋಡ್ಬೋದು, ಭಕ್ತರಿಗೆ ಯಾವಾಗ್ಲೂ ಅಭಯ ಸ್ಟೇಜಲ್ಲಿ ಇರ್ತಾರೆ. ಅವರು ಸಾವಿಗೆ ಹೆದರೋದಿಲ್ಲ. ಮತ್ತೆ ಭಗವಂತನ ಬಗ್ಗೆ ಈಗ ನರಸಿಂಹ ಅವತಾರದಲ್ಲಿ ಭಗವಂತ ಬಂದಾಗ ಅಲ್ಲಿ ಪ್ರಹ್ಲಾದ ಯಾವುದೇ ಅಂಜಿಕೆ ಇಲ್ಲದೆ ಹೋಗ್ತಾನೆ ನರಸಿಂಹನ ಹತ್ತಿರ. ಆಗ ದೇವತೆಗಳೆಲ್ಲ ಕೇಳ್ತಾರೆ, ನಿನಗೆ ಭಯ ಆಗೋದಿಲ್ವಾ? ಅದಕ್ಕೆ ಅವರೇ ಪ್ರಹ್ಲಾದ ಹೇಳುವಂಥದ್ದು, ನನ್ನ ತಂದೆಯ ಬಳಿಗೆ ಹೋಗೋದಿಕ್ಕೆ ನಾನೇಕೆ ಹೆದರಲಿ ಅಂತೇಳಿ. ಆ ರೀತಿಯಾಗಿ ಅಭಯ ಸ್ಟೇಜಲ್ಲಿ ಇರುವಂಥದ್ದು, ಯಾವುದಕ್ಕೂ ಕೂಡ ಸಾವಿಗೆ ಹೆದರೋದಿಲ್ಲ. ಮತ್ತು ರಾಗ ಅಂತ ಹೇಳಿದ್ರೆ ಅಟ್ಯಾಚ್ಮೆಂಟ್. ಈಗ ಧೃತರಾಷ್ಟ್ರನಿಗೆ ದುರ್ಯೋಧನ ಮೇಲೆ ಏನಿತ್ತು? ಅಟ್ಯಾಚ್ಮೆಂಟ್ ಇತ್ತು. ಹಾಗಾಗಿ ಎಷ್ಟೇ ತಪ್ಪು ಮಾಡಿದ್ರು ಕೂಡ ಅವನು ತಿದ್ಲಿಕ್ಕೆ ಹೋಗ್ತಾ ಇರ್ಲಿಲ್ಲ, ಆ ಒಂದು ಮೋಹ ಇತ್ತು. ಆದ್ರೆ ಧೃತರಾಷ್ಟ್ರನಿಗೆ ವಿದುರ ಸಹೋದರ ಏನ್ ಹೇಳ್ತಾನೆ, ಅವನಿಗೆ ಅಫೆಕ್ಷನ್ ಇತ್ತು ಅಣ್ಣನ ಮೇಲೆ. ಯಾವಾಗ್ಲೂ ಕೂಡ ಗೈಡ್ ಮಾಡ್ತಾ ಇರ್ತಾನೆ, ನೋಡು ನೀನ್ ಇದು ಮಾಡ್ತಾ ಇರೋದು ಸರಿಯಲ್ಲ, ನೀ ಹೀಗೆ ಮಾಡು ಅಂತೇಳಿ. ಹಾಗೆ ಗೈಡ್ ಮಾಡಿದಾಗ ಅವನು ಕೇಳ್ತಾ ಇರ್ಲಿಲ್ಲ. ಆದ್ರೆ ಕೊನೆಯದಾಗಿ ಅವನು ಕೇಳ್ತಾನೆ, ಕಡೆಯದಾಗಿ ವಿದುರನ ಮಾತಿನಂತೆ ನಡೆದುಕೊಂಡು ಅವನು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ತಾನೆ ಧೃತರಾಷ್ಟ್ರ. ಹಾಗಾಗಿ ನಮ್ಮಲ್ಲಿ ರಾಗ, ಈ ಅಟ್ಯಾಚ್ಮೆಂಟ್ ಹೇಳುವಂಥದ್ದು ನಾವು ಫ್ಯಾಮಿಲಿಯಲ್ಲಿ ಇಡಬಾರ್ದು. ನಾವು ಅಫೆಕ್ಷನ್ ಇಡಬೇಕು ಫ್ಯಾಮಿಲಿಯಲ್ಲಿ. ಅಟ್ಯಾಚ್ಮೆಂಟ್ ಹೇಳುವಂಥದ್ದು ನಾವು ಕೃಷ್ಣನಲ್ಲಿ ಇಡಬೇಕು ಅಂತ ಹೇಳಿ ನಾವಿಲ್ಲಿ ತಿಳಿಬೇಕು. ಹಾಗೆ ಕ್ರೋಧದಿಂದ ಏನೆಲ್ಲ ಆಗ್ತದೆ? ಅಸುರರಲ್ಲಿ ಕ್ರೋಧದಿಂದಾಗಿ ಅವರು ನಾಶ ಹೊಂದುತ್ತಾರೆ. ಹಾಗಾಗಿ ಭಯ, ರಾಗ, ಕ್ರೋಧ ಇದನ್ನು ನಾವು ತ್ಯಜಿಸಿದ್ರೆ ನಾವು
ಭಗವಂತನ ಧಾಮಕ್ಕೆ ಹೋಗ್ಬೋದು, ಭಗವಂತನ ತಿಳಿದಕ್ಕೆ ಆಗುತ್ತೆ. ಕೃಷ್ಣನು ಹೇಗೆ ಪ್ರತ್ಯುತ್ತರ ನೀಡುತ್ತಾನೆ? ಈಗ ನಾವು ಈ ಎಲ್ಲ ಒಂದು ನಮ್ಮ ಭಕ್ತಿ ಸೇವೆಯಿಂದ ಭಗವಂತನು ಹೇಗೆ ನಮಗೆ ಭಕ್ತಿ ಸೇವೆಯನ್ನು ಮಾಡ್ತಾ ಇದ್ದೀವಿ ಅಂತ ಅನ್ಕೊಂಡ್ರೆ ಹೇಗೆ ನಮಗೆ ರೆಸಿಪ್ರೊಕೇಟ್ ಮಾಡ್ತಾನೆ, ಹೇಗೆ ಪ್ರತ್ಯುತ್ತರ ನೀಡ್ತಾನೆ, ಇದನ್ನು ನೀವು ಚಾಟಲ್ಲಿ ಹಾಕ್ಬೋದು. ಕೃಷ್ಣನು ಹೇಗೆ ಪ್ರತ್ಯುತ್ತರ ನೀಡುತ್ತಾನೆ? ಓಕೆ, ವಿ ಆಲ್ ಆರ್ ಇನ್ ದಿಸ್ ವರ್ಲ್ಡ್. ಹರೇ ಕೃಷ್ಣ. ಸಕಲ ಸಂಪತ್ತು ಇರುವನು, ನಾವು ಅವನ ಬಳಿ ಬೇಡುವರು. ಓಕೆ, ಶೈಲೇಶ್ ಅವ್ರು ಹೇಳ್ತಾ ಇದ್ದಾರೆ ಫಲದ ಮೂಲಕ. ಓಕೆ, ಏಯತಾ ಮಾಂ ಪ್ರಪದ್ಯಂತೆ ತಾಂಸ್ತತೈವಾ ಭಜಾಮ್ಯಹಂ. ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಯಾರು ನನಗೆ ಹೇಗೆ ಶರಣಾಗತರಾಗುತ್ತಾರೋ ಹಾಗೆ ನಾನು ಅವರಿಗೆ ಅನುಗ್ರಹಿಸುತ್ತೇನೆ ಪಾರ್ಥನೇ. ಎಲ್ಲರೂ ಎಲ್ಲಾ ರೀತಿಗಳಲ್ಲೂ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ ಅಂತೇಳಿದ್ರೆ ನಮ್ಮ ಶರಣಾಗತಿ ಎಷ್ಟಿರ್ತದೆ ಅಷ್ಟರ ಮಟ್ಟ ಆ ಒಂದು ಶರಣಾಗತದ ಮೇಲೆ ಭಗವಂತ ನಮಗೆ ಅನುಗ್ರಹಿಸ್ತಾನೆ. ಈಗ ಉದಾಹರಣೆಗೆ ಈಗ ಒಂದು ರೌಂಡ್ ಜಪ ಮಾಡಬೇಕು ಹರೇ ಕೃಷ್ಣ ಮಹಾಮಂತ್ರವನ್ನು. ಈಗ ನಮಗೆ ಟೈಮ್ ಇಲ್ಲ, ನಾವು ಸಂಜೆ ಮಾಡಿದ್ರೆ ಸಾಕು ಅಂತ ಹೇಳಿದ್ರೆ ಭಗವಂತ ಕೂಡ ಹಾಗೆ ಯೋಚನೆ ಮಾಡ್ತಾನೆ, ಅವನಿಗೆ ಸಂಜೆ ಅವನಿಗೆ ಅನುಗ್ರಹಿಸಿದ್ರೆ ಸಾಕು ಅಂತ ಹೇಳಿದ್ರೆ ನಮ್ಮ ಶರಣಾಗತ ಎಷ್ಟಿರ್ತದೆ ಅದರ ಆಧಾರದ ಮೇಲೆ ಭಗವಂತ ನಮ್ಮನ್ನು ಅನುಗ್ರಹಿಸ್ತಾನೆ. ಇಲ್ಲಿ 5 ರಸಗಳಲ್ಲಿ ಭಗವಂತನ ಸೇವೆಯನ್ನು ಮಾಡ್ತಾರೆ. ಯಾವುದೆಲ್ಲ? ಶಾಂತರಸ, ದಾಸ್ಯರಸ, ಸಾಕ್ಯರಸ, ವಾತ್ಸಲ್ಯ ರಸ, ಮಾಧುರ್ಯ ರಸ. ಸೊ ಇಲ್ಲಿ ಹಸು, ನವಿಲು ಇದೆಲ್ಲವೂ ಕೂಡ ಶಾಂತವಾಗಿ ಭಗವಂತನ ಸೇವೆ ಮಾಡುವಂಥದ್ದು. ಹಾಗೆ ದಾಸ್ಯರಸ, ನಾವೆಲ್ಲರೂ ಕೂಡ ದಾಸ್ಯರಸ ಹನುಮಾನನ್ನು ಅನುಸರಿಸಬೇಕು. ಹನುಮಾನ್ ಯಾವ ರೀತಿ ಭಗವಂತನ ಸೇವೆ ಮಾಡ್ತಾನೆ ಆ ರೀತಿಯಾಗಿ ನಾವು ದಾಸ್ಯರಾಗಿ ಸೇವೆ ಮಾಡುವಂಥದ್ದು. ಯಾಕೆಂತ ಹೇಳಿದ್ರೆ ಇಲ್ಲಿ ಹೇಳುವಂಥದ್ದು ದಾಸಾನು 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 ದಾಸ ಅಂತ ಹೇಳಿದ್ರೆ ಸರ್ವೆಂಟ್ ಅಂದ್ರೆ ನಾವು ನಮ್ಮ ಸೀನಿಯರ್ಸ್ ಅನ್ನು ಫಾಲೋ ಮಾಡುವಂಥದ್ದು. ಈ ರೀತಿಯಾಗಿ ನಾವು ದಾಸ್ಯರಸದಲ್ಲಿ ನಾವು ನೇರವಾಗಿ ಕೃಷ್ಣನ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಕೃಷ್ಣನ ಭಕ್ತರ ಸೇವೆಯನ್ನು ಮಾಡ್ತಾ ಮಾಡ್ತಾ ಹೋಗುವಂಥದ್ದು. ನಂತರ ನಮಗೆ ಈ ಒಂದು ದಾಸ್ಯರಸ ಅಂತ ಆಯ್ತು. ನಂತರ ಸಾಕ್ಯರಸ, ಈಗ ಅರ್ಜುನ ಸಾಕ್ಯ ಅಂತ ಹೇಳಿದ್ರೆ ಗೆಳೆಯನಾಗಿ ಸೇವೆ ಮಾಡುವಂಥದ್ದು. ವಾತ್ಸಲ್ಯ ರಸ, ಯಶೋಧ ಮಾತೆ, ನಂದ ಮಹಾರಾಜರು ಇವರೆಲ್ಲರೂ ಕೂಡ ಅಂದ್ರೆ ವಾತ್ಸಲ್ಯ ರಸ ತಂದೆ ತಾಯಿಯಾಗಿ. ನಂತರ ಮಾಧುರ್ಯ ರಸ, ರಾಧಾರಾಣಿ, ಗೋಪಿಕೆಯರು ಇವರೆಲ್ಲರೂ ಕೂಡ ಕೃಷ್ಣನಲ್ಲಿ ಪ್ರೇಮದ ಭಾವನೆಯಲ್ಲಿ ಇದ್ದುಕೊಂಡು ಸೇವೆ ಮಾಡುವಂಥದ್ದು. ರೀತಿಯಾಗಿ ನೋಡ್ಬೋದು. ಸಾಕ್ಯರಸ, ಮಾಧುರ್ಯ ರಸ. ಕೃಷ್ಣ ಏಕೆ ಜಾತಿ ಪದ್ಧತಿಯನ್ನು ಸೃಷ್ಟಿಸಿದನು? ಇದನ್ನು ನೀವು ಚಾಟಲ್ ಹಾಕ್ಬೋದು. ಕೃಷ್ಣ ಏಕೆ ಜಾತಿ ಪದ್ಧತಿಯನ್ನು ಸೃಷ್ಟಿಸಿದನು? ಓಕೆ, ಜ್ಯೋತಿ ಅವರು ಹೇಳ್ತಾ ಇದ್ದಾರೆ ಅಕಾರ್ಡಿಂಗ್ ಟು ಅವರ್ ಕರ್ಮ ವಿ ವಿಲ್ ಬಿ ಅವಾರ್ಡೆಡ್ ಫ್ರೂಟ್ಸ್. ಇದು ಆಗಿನ ಪ್ರಶ್ನೆಗೆ ಉತ್ತರ ಆಯಿತು. ಕೃಷ್ಣ ಏಕೆ ಜಾತಿಯನ್ನು ಸೃಷ್ಟಿಸಿದನು? ನಾಗೇಶ್ ಭಟ್ ಹೇಳೋದು ಕರ್ಮ ಕಾಯಕ. ಓಕೆ, ಮೊದಲು ಹೇಗಿತ್ತು ಅಂತ ಹೇಳಿದ್ರೆ ಗುರುಕುಲಕ್ಕೆ ಕಳಿಸ್ತಾ ಇದ್ರು. ಅಲ್ಲಿ ಗುರು ಡಿಸೈಡ್ ಮಾಡ್ತಾ ಇದ್ರು, ಇವನು ಬ್ರಾಹ್ಮಣ, ಇವನು ಕ್ಷತ್ರಿಯ, ವೈಶ್ಯ, ಇವನು ಶೂದ್ರ ಅಂತೇಳಿ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ.
ಐಹಿಕ ನಿಸರ್ಗದ ಗುಣತ್ರಯಗಳಿಗೆ ಅನುಗುಣವಾಗಿ ಮತ್ತು ಅವುಗಳ ಕರ್ಮಗಳಿಗೆ ಅನುಸಾರವಾಗಿ ಮನುಷ್ಯ ಸಮಾಜದ 4 ವರ್ಣಗಳನ್ನು ನಾನು ಸೃಷ್ಟಿಸಿದೆ. ಈ ವ್ಯವಸ್ಥೆಯನ್ನು ನಾನು ಸೃಷ್ಟಿಸಿದ್ದರೂ ನಾನು ಬದಲಾವಣೆ ಇಲ್ಲದವನು, ಅವ್ಯಯನು. ಆದುದರಿಂದ ನಾನು ಕರ್ತಾರನಲ್ಲ ಎಂದು ತಿಳಿ. ಸೊ ಇಲ್ಲಿ ಗುಣಗಳಿಗೆ ಅನುಸಾರವಾಗಿ. ಈಗ ಬ್ರಾಹ್ಮಣ ಅಂತ ಹೇಳಿದ್ರೆ ಸತ್ವಗುಣ. ಬ್ರಾಹ್ಮಣ ಯಜನ್ ಯಾಜನ್ ಪಠನ್ ಪಾಠನ್ ದಾನ ಪ್ರತಿಗ್ರಹ ಅಂತ ಹೇಳಿದ್ರೆ ಪಠನ್ ಪಾಠನ್ ಯಜನ್ ಯಾಜನ್ ದಾನ ಪ್ರತಿದಾನಂ ಅಂತ ಹೇಳಿದ್ರೆ ವಿದ್ಯೆಯನ್ನು ಕಲಿಯುವಂಥದ್ದು, ವಿದ್ಯೆಯನ್ನು ಕಲಿಸುವಂಥದ್ದು, ಯಜ್ಞಗಳನ್ನು ಮಾಡುವಂಥದ್ದು, ಯಜ್ಞಗಳನ್ನು ಮಾಡಿಸುವಂಥದ್ದು, ಹಾಗೆ ದಾನವನ್ನು ಸ್ವೀಕರಿಸುವಂಥದ್ದು, ದಾನ ಮಾಡುವಂಥದ್ದು. ಬ್ರಾಹ್ಮಣ ಸತ್ವಗುಣದಲ್ಲಿರುವಂಥದ್ದು. ನಂತರ ಗುಣಕರ್ಮ, ಈಗ ನಾಗೇಶ್ ಅವರು ಹೇಳಿದ ಹಾಗೆ. ಮತ್ತೆ ಕ್ಷತ್ರಿಯ ಧರ್ಮ. ಕ್ಷತ್ರಿಯ ಅಂತ ಹೇಳಿದ್ರೆ ರಜೋಗುಣ ಅಂತ ಹೇಳಿದ್ರೆ ದೇಶ ರಕ್ಷಣೆ ಮಾಡುವಂಥದ್ದು. ನಂತರ ವೈಶ್ಯ, ಇಲ್ಲಿ ರಜೋಗುಣ ಮತ್ತೆ ತಮೋಗುಣ. ಕೃಷಿ, ಗೋರಕ್ಷ, ವಾಣಿಜ್ಯ ಎಲ್ಲ ನೋಡಿಕೊಳ್ಳುವಂಥದ್ದು. ಶೂದ್ರ ಅಂತ ಹೇಳಿದ್ರೆ ತಮೋಗುಣ ಅಂತ ಹೇಳಿದ್ರೆ ಈ ಮೂವರಿಗೆ ಕೂಡ ಸಹಾಯ ಮಾಡುವಂಥದ್ದು. ಈ 4 ವರ್ಣಗಳನ್ನು ಭಗವಂತ ಸೃಷ್ಟಿಸಿರೋದು ಯಾಕೆ ಇಲ್ಲಿ ನೋಡ್ಬೋದು ನೀವು. ಕೃಷ್ಣ ಸೆಂಟರ್ ಅಲ್ಲಿ ಇದ್ದಾನೆ. ಕೃಷ್ಣನಿಗೆ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು. ಕೃಷ್ಣ ಸೆಂಟರ್ ಅಲ್ಲಿ ಇದ್ದುಕೊಂಡು ಆ ಒಂದು 4 ವರ್ಣದವರು ಅವರವರ ಕರ್ಮಗಳನ್ನು ಮಾಡುವಂಥದ್ದು. ಇಲ್ಲಿ ಭಗವಂತ ಹೇಳುವಂಥದ್ದು, ಈ ವ್ಯವಸ್ಥೆಯನ್ನು ನಾನು ಸೃಷ್ಟಿಸಿದ್ದರೂ ನಾನು ಬದಲಾವಣೆ ಇಲ್ಲದವನು. ಇಲ್ಲಿ ನಾವು ಭಗವಂತನಿಗೆ ಯಾವುದೇ ಒಂದು ವರ್ಣವನ್ನು ಹೇಳೋದಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಈ ಭಗವಂತನೇ ಇದನ್ನು ಸೃಷ್ಟಿಸಿದ್ರು ಕೂಡ ಭಗವಂತ ಹೇಗೆ ಅವ್ಯಯನು. ಆದುದರಿಂದ ನಾನು ಕರ್ತಾರನಲ್ಲೇ ಎಂದು ತಿಳಿ. ಈಗ ನಾವು ಹೇಳ್ಬೋದು, ಈಗ ಯಾಕಿಷ್ಟು ಕಷ್ಟ ಬಂದಿದೆ, ಭಗವಂತ ಯಾಕೆ ನನಗಿಷ್ಟು ಕಷ್ಟ ಕೊಟ್ಟಿದ್ದಾನೆ ಅಂತೇಳಿ. ಆಕ್ಚುಲಿ ಅದಕ್ಕೆ ಭಗವಂತ ಕಾರಣನಲ್ಲ, ಎಲ್ಲದಿಗೂ ಕೂಡ ನಾವೇ ಕಾರಣವಾಗಿರ್ತೇವೆ. ನಾವು ಹಿಂದಿನ ಜನ್ಮದಲ್ಲಿ ನಮ್ಮ ಕರ್ಮಾನುಸಾರವಾಗಿ ನಮಗೆ ಈ ಜನ್ಮ ಸಿಕ್ಕಿರುವಂಥದ್ದು. ಹಾಗಾಗಿ ನಮ್ಮ ಈ ಸುಖ ದುಃಖ ಎಲ್ಲದಕ್ಕೂ ಕೂಡ ನಾವೇ ಕಾರಣರಾಗಿರ್ತೇವೆ. ಭಗವಾನ್ ಕೃಷ್ಣ ವರ್ಣಾಶ್ರಮ ಪದ್ಧತಿಗೆ ಒಳಪಡುತ್ತಾನೆಯಾ? ಇದನ್ನು ನೀವು ಚಾಟಲ್ಲಿ ಹಾಕ್ಬೋದು. ಭಗವಾನ್ ಕೃಷ್ಣ ವರ್ಣಾಶ್ರಮ ಪದ್ಧತಿಗೆ ಒಳಪಡುತ್ತಾನೆಯೇ? ಎಲ್ಲ ಕಾಯಕವೂ ಅವನ ಪೂಜೆ ಸೇವೆ ಇಲ್ಲ. ಎಸ್, ರಾಜೇಶ್ವರಿ ಅವರು ಇಲ್ಲ ಅಂತ ಹಾಕಿದ್ದಾರೆ. ನಾಗೇಶ್ ಭಟ್ ಅವರು ಕೂಡ ಇಲ್ಲ. ಜ್ಯೋತಿರವರು ಇಲ್ಲ ಅಂತಿದ್ದಾರೆ. ಎಸ್. ನ ಮಾಂ ಕರ್ಮಾಣಿ ಲಿಂಪಂತಿ ನ ಮೇ ಕರ್ಮ ಫಲೇ ಸ್ಪೃಹಾ ಇತಿ ಮಾಂ ಯೋ ಅಭಿಜಾನಾತಿ ಕರ್ಮ ಭಿನ್ನ ಸಾಬದ್ಯತೆ. ಯಾವ ಕರ್ಮವೂ ನನ್ನನ್ನು ಅಂಟುವುದಿಲ್ಲ. ನಾನು ಯಾವುದೇ ಕರ್ಮಫಲವನ್ನು ಬಯಸುವುದಿಲ್ಲ. ನನ್ನ ವಿಷಯದಲ್ಲಿ ಈ ಸತ್ಯವನ್ನು ಯಾರು ಅರ್ಥ ಮಾಡಿಕೊಳ್ಳುವರೋ ಅವರಿಗೂ ಫಲಾಪೇಕ್ಷೆಯ ಕರ್ಮ ಬಂಧನವಿಲ್ಲ. ಸೊ ಇಲ್ಲಿ ಭಗವಂತನಿಗೆ ಯಾವ ಕರ್ಮವೂ ಅಂಟುವುದಿಲ್ಲ. ಇಲ್ಲಿ ಭಗವಂತ ಬ್ರಾಹ್ಮಣನ ಪೂಜೆ ಮಾಡ್ತಾನೆ, ಕ್ಷತ್ರಿಯನಾಗಿ ಹೋರಾಟ ಮಾಡುವಂಥದ್ದು, ಗೋರಕ್ಷಣೆ ಮಾಡುವಂಥದ್ದು, ಸಾರಥಿಯಾಗಿ ಕೂಡ ಮಾಡ್ತಾನೆ. ಇಲ್ಲಿ ಯಾವುದು ಕೂಡ ಯಾವುದೇ ಕರ್ಮ ಫಲವನ್ನು ಭಗವಂತ ಬಯಸುವುದಿಲ್ಲ. ನನ್ನ ವಿಷಯದಲ್ಲಿ ಈ ಸತ್ಯವನ್ನು ಯಾರು ಅರ್ಥ ಮಾಡಿಕೊಳ್ತಾರೆ ಅವರಿಗೂ ಕೂಡ ಫಲಾಪೇಕ್ಷೆಯ ಕರ್ಮ ಬಂಧನವಿಲ್ಲ. ನಾವು ಫಲಾಪೇಕ್ಷೆ ಇಟ್ಕೊಳ್ಳೋದು ಅಂತ ಹೇಳಿದ್ರೆ ನಮಗೆ ಅಲ್ಲಿ ಕರ್ಮ ಬಂಧನ ಆಗ್ತದೆ. ಕರ್ಮ ಬಂಧನ ಅಂತ ಹೇಳಿದ್ರೆ ಏನು? ನಮಗೆ ಅದು ನೆಕ್ಸ್ಟ್ ಜನ್ಮವನ್ನು ನಿರ್ಧರಿಸುವಂಥದ್ದು. ಈಗ ನಾವು ಹೇಳ್ತೇವೆ ಕರ್ಮಾನುಸಾರವಾಗಿ ನನಗೆ ಈ ಜನ್ಮ ಸಿಕ್ಕಿರುವಂಥದ್ದು. ನಾವು ಹಿಂದಿನ ಜನ್ಮದಲ್ಲಿ ಏನ್ ಮಾಡಿರ್ತೇವೆ, ಒಳ್ಳೆ ಕರ್ಮ ಕೆಟ್ಟ ಕರ್ಮ, ಅದಕ್ಕೆ ಅನುಗುಣವಾಗಿಯೇ ನಮಗೆ ಈಗಿನ ಜನ್ಮ ನಿರ್ಧರಿತವಾಗುವಂಥದ್ದು. ಈ ಜನ್ಮದಲ್ಲಿ ಏನ್ ಮಾಡ್ತೇವೆ ಅದು ಮುಂದಿನ ಜನ್ಮಕ್ಕೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಹಾಗಾಗಿ ಇಲ್ಲಿ ಇದನ್ನು ಯಾರು ಅರ್ಥ ಮಾಡಿಕೊಳ್ತಾರೆ? ಭಗವಂತನಿಗೆ ಯಾವ ಕರ್ಮವೂ ಭಗವಂತನನ್ನು ಅಂಟುವುದಿಲ್ಲ, ಯಾವುದೇ ಕರ್ಮ ಫಲವನ್ನು ಕೂಡ ಬಯಸುವುದಿಲ್ಲ. ಈ ಸತ್ಯವನ್ನು ಯಾರು ಅರ್ಥ ಮಾಡಿಕೊಳ್ತಾರೆ ಅವರಿಗೆ ಕೂಡ ಕರ್ಮ ಬಂಧನವಿಲ್ಲ. ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಚ ವಿಕರ್ಮಣಃ ಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿ. ಕರ್ಮದ ಜಟಿಲತೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಆದುದರಿಂದ ಮನುಷ್ಯನು ಕರ್ಮವು ಯಾವುದು, ವಿಕರ್ಮವು ಯಾವುದು, ಅಕರ್ಮವು ಯಾವುದು ಎನ್ನುವುದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಹರೇ ಕೃಷ್ಣ. 1 ನಿಮಿಷ.
ಹರೇ ಕೃಷ್ಣ. ಸೊ ಇಲ್ಲಿ ಕರ್ಮದ ಜಟಿಲತೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಆದುದರಿಂದ ಮನುಷ್ಯನು ಕರ್ಮವು ಯಾವುದು, ವಿಕರ್ಮವು ಯಾವುದು ಅಂದ್ರೆ ನಿಷಿದ್ಧ ಕರ್ಮ. ಕರ್ಮ ಅಂತ ಹೇಳಿದ್ರೆ ನಾವು ಮಾಡುವಂತ ಒಳ್ಳೆ ಕೆಲಸ, ಕೆಟ್ಟ ಕೆಲಸ. ಈ ಒಳ್ಳೆ ಕೆಲಸ ಅಂತ ಆದ್ರೆ, ಕರ್ಮ ಅಂತ ಹೇಳಿದ್ರೆ ನಾವು ಮಾಡುವ ಕೆಲಸ, ಒಳ್ಳೆ ಕೆಲಸ. ವಿಕರ್ಮ ಅಂತ ಹೇಳಿದ್ರೆ ಮಾಡುವ ಕೆಟ್ಟ ಕೆಲಸ ಅಂತ ಹೇಳಿದ್ರೆ ಇಲ್ಲಿ ಕೃಷ್ಣನನ್ನು ಆಡ್ ಮಾಡೋದಿಲ್ಲ. ಅಕರ್ಮ ಅಂತ ಹೇಳಿದ್ರೆ ಇದು ಕೃಷ್ಣ ಕರ್ಮ ಮಾಡುವಂಥದ್ದು. ಇದನ್ನು ಸರಿಯಾಗಿ ತಿಳಿದುಕೊಳ್ಳುವಂಥದ್ದು. ನಿಮಿಷ ತಿಳಿದುಕೊಳ್ಳಬೇಕು. ಕರ್ಮ ಅಂತ ಹೇಳಿದ್ರೆ ನಾವೀಗ ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದೆ ಇದ್ರೆ ಯಾವುದೇ ಕೆಲಸ ಮಾಡಿದ್ರು ಕೂಡ ಅದು ಕರ್ಮ ಆಗ್ತದೆ. ಈ ಕರ್ಮ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಪುಣ್ಯ ಸಿಗುತ್ತೆ, ಪುಣ್ಯದಿಂದ ನಾವು ಸ್ವರ್ಗ ಪ್ರಾಪ್ತಿ ಆಗ್ತದೆ. ಈ ರೀತಿಯಾಗಿ ನಮಗೆ ಮತ್ತೆ ಪುಣ್ಯ ಕ್ಷೀಣಿಸಿದಾಗ ಮತ್ತೆ ನಾವು ಈ ಭೌತಿಕ ಪ್ರಪಂಚದಲ್ಲಿ ಮತ್ತೆ ಜನ್ಮ ಮೃತ್ಯು ಜರ ವ್ಯಾಧಿಗೆ ಒಳಗಾಗಬೇಕು. ವಿಕರ್ಮ ಅಂತ ಹೇಳಿದ್ರೆ ಕೆಟ್ಟ ಕೆಲಸ ಮಾಡುವಂಥದ್ದು, ಇದರಿಂದ ನಮಗೆ ನರಕ ಪ್ರಾಪ್ತಿ ಆಗ್ತದೆ. ಅಕರ್ಮ ಅಂತ ಹೇಳಿದ್ರೆ ಕೃಷ್ಣ ಕರ್ಮ ಮಾಡುವಂಥದ್ದು, ಇದರಿಂದ ಭಗವಂತ ನಮಗೆ ಮುಂದಿನ ಜನ್ಮವನ್ನು ನಿರ್ಧರಿಸ್ತಾನೆ. ಇದನ್ನು ನಾವು ತಿಳಿದುಕೊಳ್ಬೇಕು. ಇದು ನಿಮಗೆ ನಾಳಿನ ಅಧ್ಯಾಯದಲ್ಲಿ ಇನ್ನೂ ವಿವರವಾಗಿ ನೀವು ತಿಳಿಯುತ್ತೀರಿ. ಸೊ ಅಕರ್ಮ ಅಂತ ಹೇಳಿದ್ರೆ ಇಲ್ಲಿ ನಾರದ ಮಹರ್ಷಿಗಳು ಸದಾ ಹರಿನಾಮ ಸಂಕೀರ್ತನೆಯನ್ನು ಮಾಡ್ತಾರೆ. ಕರ್ಮ, ವಿಕರ್ಮ ಮತ್ತು ಅಕರ್ಮ ನಡುವಿನ ವ್ಯತ್ಯಾಸವೇನು ಅದನ್ನು ನೀವು ನಾಳಿನ ಅಧ್ಯಾಯದಲ್ಲಿ ಇನ್ನೂ ಕೂಡ ಡೀಟೇಲ್ ಆಗಿ ತಿಳಿತೀರಾ. ಭಕ್ತಿ ಸೇವೆಯಲ್ಲಿ ನಾವು ಕ್ರಮೇಣ ಪ್ರಗತಿ ಸಾಧಿಸುವುದು ಹೇಗೆ? ಭಕ್ತಿ ಸೇವೆಯಲ್ಲಿ ಮೊದಲಿಗೆ ಶ್ರದ್ಧಾ, ಸಾಧು ಸಂಘ ಅಂದ್ರೆ ಭಕ್ತರ ಸವಾಸ, ಕೃಷ್ಣ ಪ್ರಜ್ಞೆಯ ಸಾಧನ, ಶ್ರದ್ಧಾ, ಸಾಧು ಸಂಘ, ಭಜನಾ ಕ್ರಿಯಾ, ಅನರ್ಥ ನಿವೃತ್ತಿ, ಅನಗತ್ಯ ಐಹಿಕ ಸಂಪರ್ಕದಿಂದ ಮುಕ್ತಿ, ನಂತರ ನಿಷ್ಠ, ಕೃಷ್ಣ ಪ್ರಜ್ಞೆಯ ಅಭ್ಯಾಸದಲ್ಲಿ ರುಚಿ, ಆಸಕ್ತಿ, ಭಾವ, ನಂತರ ಪ್ರೇಮ, ಕೃಷ್ಣನಲ್ಲಿ ಪ್ರೇಮ. ಭಕ್ತಿ ಸೇವೆಯಲ್ಲಿ ನಾವು ಕ್ರಮೇಣ ಪ್ರಗತಿ ಸಾಧಿಸುವುದು ಈ ರೀತಿಯಾಗಿ. ಶ್ರದ್ಧಾ ಅಂತ ಹೇಳಿದ್ರೆ ಕೋಮಲ ಶ್ರದ್ಧೆ, ನೀವೆಲ್ಲರೂ ಕೂಡ ಈಗ ಭಗವದ್ಗೀತೆ ಕೇಳಲಿಕ್ಕೆ ಬಂದಿದ್ದೀರಿ. ನಂತರ ಭಕ್ತರ ಸಂಘದಲ್ಲಿ ಇದ್ದುಕೊಂಡು ಭಕ್ತಿ ಸೇವೆ ಮಾಡೋದ್ರ ಬಗ್ಗೆ ತಿಳಿಯುವಂಥದ್ದು. ಮತ್ತೆ ಇದು ಶ್ರದ್ಧಾ, ಸಾಧು ಸಂಘ, ಭಜನಾ ಕ್ರಿಯೆ ಅಂತ ಹೇಳಿದ್ರೆ ನಾವು ಇಲ್ಲಿ ಜಪ ಮಾಡುವಂಥದ್ದು, ಕ್ಲಾಸ್ ಕೇಳುವಂಥದ್ದು, ಭಾಗವತಂ ಭಗವದ್ಗೀತೆ ಕ್ಲಾಸ್ ಕೇಳುವಂಥದ್ದು, ಮತ್ತೆ ಪ್ರಭುಪಾದರ ಪುಸ್ತಕ ಭಾಗವತಂ ಭಗವದ್ಗೀತೆಯನ್ನು ಪುಸ್ತಕವನ್ನು ಓದುವಂಥದ್ದು ಪ್ರತಿದಿನ. ಇದೆಲ್ಲವೂ ಕೂಡ ಭಜನಾ ಕ್ರಿಯೆಯಲ್ಲಿ ಬರುತ್ತೆ, ಅಂದ್ರೆ ಕೃಷ್ಣ ಪ್ರಜ್ಞೆಯ ಸಾಧನ. ನಂತರ ಅನರ್ಥ ನಿವೃತ್ತಿ ಅಂತ ಹೇಳಿದ್ರೆ ನಾವು ಜಪ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಮ್ಮ ಹೃದಯದಲ್ಲಿರುವ ಅರಿಷಡ್ವರ್ಗ ಗುಣಗಳು, ಕಾಮ, ಕ್ರೋಧ, ಮದ, ಮೋಹ, ಲೋಭ, ಮಾತ್ಸರ್ಯ ಇದೆಲ್ಲವೂ ಕೂಡ ಹೋಗಿ ನಮಗೆ ಭಗವಂತನನ್ನು ಅರಿಯೋದಕ್ಕೆ ಬಹಳ ಸುಲಭ ಆಗುತ್ತೆ. ಇದನ್ನು ಮಾಡ್ತಾ ಮಾಡ್ತಾ ನಮಗೆ ಏನಾಗುತ್ತೆ, ನಮ್ಮಲ್ಲಿ ಒಂದು ನಿಷ್ಠೆ ಬರುತ್ತೆ, ನಾನು ಈ ಜನ್ಮದಲ್ಲಿಯೇ ಭಗವಂತನನ್ನು ನೋಡ್ಲೇಬೇಕು, ಭಗವಂತನ ಧಾಮಕ್ಕೆ ಹೋಗ್ಬೇಕು. ಅದರಿಂದಾಗಿ ನಾವು ಆ ಒಂದು ಫರ್ಮ್ ಡಿಸಿಷನ್ ಇದ್ದಾಗ ಏನಾಗುತ್ತೆ, ನಮಗೆ ಭಕ್ತಿ ಸೇವೆಯನ್ನು ಮಾಡ್ಲಿಕ್ಕೆ ತುಂಬಾ ರುಚಿ ಬರುತ್ತೆ, ಟೇಸ್ಟ್. ಅದು ಮಾಡ್ತಾ ಮಾಡ್ತಾ ನಮಗೆ ಬಿಡ್ಲಿಕ್ಕೆ ಆಗೋದಿಲ್ಲ, ಜಪ ಮಾಡ್ಲೇಬೇಕು ನನಗೆ ಅಂತೇಳಿ ಆ ರೀತಿ ಬರುತ್ತೆ. ಕೃಷ್ಣನಲ್ಲಿ ಆಸಕ್ತಿ, ಭಗವಂತನಲ್ಲಿ ಆಸಕ್ತಿ ಬರುತ್ತೆ. ನಂತರ ಭಾವ ಅಂದ್ರೆ ಪ್ರೇಮ ಬರುವ ಮೊದಲ ಹಂತ ಭಾವ ಬರುತ್ತೆ, ಭಾವ ಪರವಶ ಅಂತ ಭಾವ ಇತ್ತು. ನಂತರ ಕೃಷ್ಣ ಪ್ರೇಮ, ಭಗವಂತನಲ್ಲಿ ಪ್ರೇಮ. ಈ ರೀತಿಯಾಗಿ ನಾವು ನೋಡ್ಬೋದು. ನಮ್ಮ ಜೀವನದ ಗುರಿ ಇದಾಗಿರ್ತದೆ, ಕೃಷ್ಣ ಪ್ರೇಮ ಪಡೆಯುವಂಥದ್ದು. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಉಪದೇಕ್ಷಂತಿ ತೇ ಜ್ಞಾನಂ. ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಗುರುವಿನ ಬಳಿಗೆ ಹೋಗಿ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸು, ನಮ್ರನಾಗಿ ಅವರಿಗೆ ಪ್ರಶ್ನೆ ಮಾಡು ಮತ್ತು ಅವರಿಗೆ ಸೇವೆ ಮಾಡು. ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ, ಆದುದರಿಂದ ಅವರು ನಿನಗೆ ಜ್ಞಾನೋಪದೇಶ ಮಾಡಬಲ್ಲರು. ಸೊ ಇಲ್ಲಿ ಕೃಷ್ಣ ಬಲರಾಮರು, ಅವರಿಗೆ ಗುರುವಿನ ಬಳಿಗೆ ಹೋಗ್ಬೇಕು ಅವಶ್ಯಕತೆ ಇರಲಿಲ್ಲ, ಅವರು ದೇವೋತ್ತಮ ಪರಮ ಪುರುಷರು, ಅವರಿಗೆ ಎಲ್ಲವೂ ತಿಳಿದಿದೆ. ಆದ್ರೆ ಅವ್ರು ಯಾಕೆ ಹೋಗ್ತಾ ಇದ್ದಾರೆ, ಅವರನ್ನು ನೋಡಿ ಆದ್ರೂ ನಾವು ಗುರುವಿನ ಬಳಿಗೆ ಹೋಗಿ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಇಲ್ಲಿ ಕೃಷ್ಣ ಬಲರಾಮರು ಸಾಂದೀಪಿನಿ ಮುನಿಗಳ ಹತ್ರ ಹೋಗುವಂಥದ್ದು ವಿದ್ಯೆ ಕಲಿಯೋದಕ್ಕೋಸ್ಕರ. ಸೊ ಇಲ್ಲಿ ನಮ್ಗೆ ಹೇಳುವಂಥದ್ದವರು ಹೇಗೆ ನಾವು ಗುರುವಿನ ಬಳಿಗೆ ಹೋಗ್ಬೇಕು,
ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು. ಈಗ ಪ್ರಭುಪಾದರ ಬಳಿ, ಆಚಾರ್ಯರ ಬಳಿ ನಾವೀಗ ಬಂದಿದ್ದೇವೆ. ಸತ್ಯವನ್ನು ತಿಳಿದುಕೊಳ್ಬೇಕು, ನಮ್ರನಾಗಿ ಅವರಿಗೆ ಪ್ರಶ್ನೆ ಮಾಡೋದು ಮತ್ತು ಅವರಿಗೆ ಸೇವೆ ಮಾಡುವುದು. ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ, ಅವರಿಗೆ ಎಲ್ಲ ಭಗವಂತನ ಬಗ್ಗೆ ತಿಳಿದಿದೆ, ಆದುದರಿಂದ ಅವರು ನಿನಗೆ ಜ್ಞಾನೋಪದೇಶ ಮಾಡಬಲ್ಲರು. ಸೊ ಇಲ್ಲಿ ಇಸ್ಕಾನ್ ಟೆಂಪಲ್ ಅಲ್ಲಿ ಬೆಳಿಗ್ಗೆ 4:15 ಮಂಗಳಾರತಿ ಟೈಮಲ್ಲಿ ಮೊದಲಿಗೆ ಗುರು ವಂದನೆಯನ್ನು ಸಲ್ಲಿಸ್ತಾರೆ, ಪ್ರಭುಪಾದರಿಗೆ ವಂದನೆಯನ್ನು ಸಲ್ಲಿಸ್ತಾರೆ. ಹಾಗೆ ದರ್ಶನಾರತಿ ಟೈಮಲ್ಲಿ ಕೂಡ ಗುರು ವಂದನೆಯನ್ನು ಸಲ್ಲಿಸ್ತಾರೆ. ಯಾಕಂತ ಹೇಳಿದ್ರೆ ದಿವ್ಯ ಜ್ಞಾನ ಹೃದಯ ಪ್ರಕಾಶಿತೋ, ಗುರುವಿನ ಬಳಿಗೆ ಹೋದಾಗ ಗುರು ನಮಗೆ ನಮ್ಮ ಹೃದಯದಲ್ಲಿ ದಿವ್ಯ ಜ್ಞಾನವನ್ನು ನೀಡ್ತಾರೆ, ಪ್ರಕಾಶಿಸ್ತಾರೆ ಅಂತ ಹೇಳಿ. ಹಾಗಾಗಿ ಗುರುಮುಖೇನ ಪದ್ಮಾವಾಕ್ಯ, ಗುರುವಿನ ಮೂಲಕ ನಾವು ಭಗವಂತನ ಬಗ್ಗೆ ತಿಳಿದುಕೊಳ್ಬೇಕು. ಇದಕ್ಕೆ ಹೇಳ್ತಾರೆ ಏನಂತ ಹೇಳಿದ್ರೆ ಗುರು ಸಾಧು ಶಾಸ್ತ್ರ ತೀನೋಂಕಿ ಏಕಿ ವಾಕ್ಯ ಅಂತೇಳಿ. ಸೊ ಗುರು ಹೇಳಿದ್ದು, ಸಾಧು ಹೇಳಿದ, ಹಿಂದಿನ ಆಚಾರ್ಯರು ಹೇಳಿದ್ದು ಮತ್ತು ಶಾಸ್ತ್ರದಲ್ಲಿ ಏನ್ ಹೇಳಿದೆ ಇದೆಲ್ಲವೂ ಕೂಡ ಒಂದೇ ವಾಕ್ಯವಾಗಿರ್ತದೆ. ಹಾಗಾಗಿ ಗುರುವಿನ ಮೂಲಕ ಎಲ್ಲವನ್ನೂ ತಿಳಿಯುವಂಥದ್ದು ಬಹಳ ಮುಖ್ಯವಾಗ್ತದೆ. ಗುರು ಅಂತ ಹೇಳಿದ್ರೆ ಈಗ ಬೋನಾಫೈಡ್ ಆಚಾರ್ಯರು, ಅಧಿಕೃತ, ಈಗ ಗುರು ಪರಂಪರೆಯಿಂದ ಬಂದಿದ್ದಾರೆ ಯಾರು, ಪ್ರಭುಪಾದರು. ಸೊ ಅವರ ಮೂಲಕ ನಾವು ಭಗವಂತನನ್ನು ತಿಳಿಯುವುದು ಬಹಳ ನಮಗೆ ಆಧ್ಯಾತ್ಮಿಕದಲ್ಲಿ ಮುಂದುವರಿಯಲು ಸಾಧ್ಯವಾಗ್ತದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ. ಇವತ್ತಿನ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಿ ಕೇಳ್ಬೋದು, ಚಾಟ್ ಬಾಕ್ಸ್ ಅಲ್ಲಿ ಕೂಡ ಹಾಕ್ಬೋದು. ಓಕೆ, ಅಧ್ಯಾಯದ ಸಾರಾಂಶ. ವಿಷಯಗಳು ಪರಂಪರಾ ಉಲ್ಲೇಖ 1ನೇ ಶ್ಲೋಕದಿಂದ 4ನೇ ಶ್ಲೋಕದಲ್ಲಿ. ಶ್ಲೋಕ ಏವಂ ಪರಂಪರಾ, ಕೃಷ್ಣನ ದೈವಿಕ ಸ್ವರೂಪ 5ರಿಂದ 10ನೇ ಶ್ಲೋಕದಲ್ಲಿ. ದಿವ್ಯಂ, ಎಲ್ಲಾ ಮಾರ್ಗಗಳು ಕೃಷ್ಣನಿಗೆ ದಾರಿ ಮಾಡಿಕೊಡುತ್ತವೆ 11ರಿಂದ 15ನೇ ಶ್ಲೋಕದಲ್ಲಿ ನೋಡ್ಬೋದು. ಮಮ ವರ್ತಮಾನುವರ್ತಂ, ಕರ್ಮ ವಿಕರ್ಮ ಮತ್ತು ಅಕರ್ಮ 16ರಿಂದ 24ನೇ ಶ್ಲೋಕದಲ್ಲಿ. ಕವಯೋಪ್ಯ ಅತ್ರ ಮೋಹಿತಾಹ, ನಂತರ ಜ್ಞಾನವನ್ನು ಪಡೆಯುವುದು ಯಜ್ಞದ ಮೂಲಕ 25ರಿಂದ 33ನೇ ಶ್ಲೋಕದಲ್ಲಿ. ಜುಹ್ವತಿ, ಜ್ಞಾನವನ್ನು ಪಡೆಯುವ ಪ್ರಕ್ರಿಯೆ 34ರಿಂದ 42ನೇ ಶ್ಲೋಕ. ತದ್ವಿದ್ಧಿ ಪ್ರಣಿಪಾತೇನ. ಹರೇ ಕೃಷ್ಣ.